ಶ್ರೀ ಬಾಬು ಶ್ರೀ ಶಾಸಕ ಕಿನ್ನಿ ಅವರು ದೀಪ ಪ್ರಜ್ವಲನೆ ಮಾಡುವ ಮುಖೇನ ನಮಗೆಲ್ಲರಿಗೂ ಆಶೀರ್ವಚನ ನೀಡುವವರು ಮಾತ್ರವಲ್ಲದೆ ನಮ್ಮ ಮಂದಿರದ ಯಾವುದೇ ಚಟುವಟಿಕೆಗಳು ಇದ್ರೂ ಕೂಡ ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಬಂದವರು ಶ್ರೀಯುತ ವೆಂಕಟೇಶ್ ಭಟ್ ಅವರು ಆನುವಂಶಿಕ ಅರ್ಚಕರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಬಂದಂಥ ಎಲ್ಲ ಸರ್ವ ಅತಿಥಿ ಅಭ್ಯಾಗತರನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಈಗಾಗಲೇ ಶ್ರೀಯುತ ಅಖಿಲೇಶ್ ರೈ ಅಡ್ಯಾರ ಬರ್ಕೆ ಗೊತ್ತು ದುಬೈಯಲ್ಲಿ ನೆಲವಾಸಿಯಾಗಿದ್ದಾರೆ. ಅಖಿಲೇಶ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ ವೇದಿಕೆಗೆ. ಇದೀಗ ಶ್ರೀಮತಿ ವನಿತಾ ಮನಮೋಹನ್ ಅವರು ಪ್ರಾರ್ಥಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದ ಪ್ರಥಮ ಅಂಗ ಪ್ರಾರ್ಥನೆ. ಶ್ರೀ ವಿನಾಯಕಂ ನಮಾಮ್ಯಹಂ ಶ್ರೀ ವಿನಾಯಕಂ ನಮಾಮ್ಯಹಂ ದಯಾ ನಿಧಿಯೋ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ ವರಗಜವದನೋ ಅನನ್ಮಯ ಚರಿತೋ ವರಗಜವದನೋ ಅನನ್ಮಯ ಚರಿತೋ ಕರುಣಾರಸಲಸಿ ತೋತ್ಪಲ ನಯನೋ ವರಿಮಲರಹಿತೋ ಕರಿಮಲರಹಿತೋ ಸುರಗಣ ಮುನಿತೋ ಕರಿಮಲರಹಿತೋ ಸುರಗಣ ಮುನಿತೋ ವ್ಯಾಸನಾರದಾದಿ ಪೂಜಿತ ಪಾದೋ ಶ್ರೀ ವಿನಾಯಕಂ ನಮಾಮ್ಯಹಂ ದಯಾ ನಿಧಿಯೋ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ಧನ್ಯವಾದಗಳು. ಇದು 1 ಗಂಟೆಗಳ ಕಾಲ ನಮ್ಮ ಧಾರ್ಮಿಕ ಚಿಂತನಾ ಕಾರ್ಯಕ್ರಮ ಇರ್ತದೆ. ಎಲ್ಲ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸುಮಾರು 5 ನಿಮಿಷಗಳಲ್ಲಿ ಅವರೆಲ್ಲರೂ ನಮಗೆ ಧಾರ್ಮಿಕತೆಯ ಬಗ್ಗೆ ಕೆಲವೊಂದು ಹಿತವಚನಗಳನ್ನು ನೀಡಲಿಕ್ಕಿದ್ದಾರೆ. ಬಂದಿರುವಂಥ ಸರ್ವ ಅತಿಥಿ ಅಭ್ಯಾಗತರನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಒಬ್ಬ ಕ್ರಿಯಾಶೀಲ ಟ್ರಸ್ಟಿಗಳು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಆಳ್ವ ತೇವನಾಡು ಗುತ್ತು ಅವರು ನಮ್ಮ ಟ್ರಸ್ಟಲ್ಲಿ ಒಬ್ಬ ಟ್ರಸ್ಟಿಯಾಗಿದ್ದುಕೊಂಡು ಎಲ್ಲ ಕಾರ್ಯಚಟುವಟಿಕೆಗಳಿಗೆ ತನ್ಮೂಲಕಾದಂಥ ಸೇವೆಯನ್ನು ಮಾಡ್ತಾ ಬಂದವರು ಮಂಜುನಾಥ್ ಆಳ್ವ ತೇವನಾಡು ಗುತ್ತು ಅವರು. ಬಂದಂಥ ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಬೇಕು ಅಂತೇಳಿ ಶ್ರೀಯುತ ಮಂಜುನಾಥ್ ಆಳ್ವ ಅವರಲ್ಲಿ ವಿನಂತಿ ಮಾಡ್ತೇವೆ. ಸ್ವಾಮಿ ಶರಣಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಆಸೆಗೋಲಿ ಸಂಧ್ಯಾ ಭಜನ ಸಂಕೀರ್ತನೆ ದಿನಾಂಕ 15/11/2015 ಇದು 14/12/2025 ನೆತ್ತ ಮಧ್ಯೆ ನಿಕ್ಕೆ 25 ದಿನ ಈ 25 ದಿನಟು ನಮ್ಮ ಈ ಒಂಜಿ ಭಜನಾ ಕಾರ್ಯಕ್ರಮ ನಡೆದೊಂದು ಈ ಒಂಜಿ ಕಾರ್ಯಕ್ರಮಟು ಇನಿ 25 ದಿನದ ಭಜನೆ ಆದ ನಮ್ಮೊಂಜಿ ಧಾರ್ಮಿಕ ಸಭೆ ಕಾರ್ಯಕ್ರಮ ಒಂಜಿ ಒಂದು ಮಾತಾಡ್ಲಂಜಿ ಸೇರಿದ ಈ ಒಂಜಿ ಕಾರ್ಯಕ್ರಮಟು ಇನಿ ನಮಕ್ ಆಶೀರ್ವಚನ ನಮ್ಮನ ಬೆರುಳ್ಳೇರು ಶ್ರೀ ವೆಂಕಟೇಶ್ ಭಟ್ರು ಬೊಕ್ಕ ದೀಪ ಪ್ರಜ್ವಲನ ಆರೆ ಬೇರೆ ಎಂಕ್ಲ ಮಂಜಿನಾಡಿದ ಆನುವಂಶಿಕ ಅರ್ಚಕರು ಅವ ಎತ್ತಂದೆ ಎಂಕ್ಲ ಒಂಜಿ ಮಂಜಿನಾಡಿ ಗ್ರಾಮಡು ಪುಷ್ಪರಥ ಬೊಕ್ಕ ಮಹಾರಥ ಪುರ ಬುಕ್ಕ ಒಂಜಿ ಪಲ್ಲಾಂಕಿ ಇಂದು ಪುರ ಆ ಒಂದು ಬೇರೆ ನಮ್ಮ ತಲೆಕೆಡು ನೆಕ್ಕೆ ನಮ್ಮ ಜನಕುಲ್ನ ಮಾತಿರ್ನೆಲ್ಲ ಒಂಜಿ ಸಹಾಯ ಎಲ್ಲಂಜಿಗೆ ಬೋಡಾಪುಂಡು ದಯಪಂಡ ಧನ ಸಹಾಯ ಮಾತ್ರತ್ತು ನೆವಕ್ಕೆ ಎಂಕ್ಲೆಗೆ ಒಂಜಿ ಈ ಒಂಜಿ ರಥನ ಒಯ್ಪೇರೆ ಹೆಚ್ಚಿನ ಸಂಖ್ಯೆಡು ಜನಲ ಬೋಡಾಪುಂಡು ದಯಪಂಡ ನಮ್ಮ ಮಂಜಿನ ಎಂಕ್ಲ ಮಂಜಿನಾಡಿ ಗ್ರಾಮಡು ಜನಸಂಖ್ಯೆ ಭಾರಿ ಕಮ್ಮಿ ಉಂಡು. ಈ ಒಂಜಿ ಈತ್ತು ಮಲ್ಲ ಒಂಜಿ ಕಾರ್ಯ ನೆಕ್ ಎಂಕ್ಲ ವೆಂಕಟೇಶ್ ಭಟ್ರು ಜತದೇರು ಆರ್ನ ಚಿಕ್ಕಪ್ಪನೊಂಜಿ ಮನಸ್ಸದ ಆಸೆಲ ಬೊಕ್ಕರ್ನ ಆರ್ನೊಂಜಿ ಮ್ಯಾನೇಜ್ಮೆಂಟ್ ಭಾರಿ ಒಂಜೆರ ಕೋಟಿದ ಒಂಜಿ ಒಯ್ಯಾಟಿನ ವಹಿಸೊಂದು ಆರೆಲ್ಲ ಆರ್ನ ಮಿಗ್ಗೆ ಗಣೇಶನ್ನೇ ಪುಷ್ಪರಥನು ಆರೇ ಆರ್ನ ನೆಟ್ಟೆ ಕೋರೊಂದುಲೇರು ಅಂಚಿನಂಜಿ ಎಂಕ್ಲ ದೇವಸ್ಥಾನದ
ಪವಿತ್ರವಾಣಿ ಆದಿತ್ಯನಾರು ನಮಕೊಂಜಿ ಆಶೀರ್ವಚನ ಬಂತಾರೆ ಬಕ್ಕೊಂಜಿ ದೀಪ ಪ್ರಜ್ವಲನ ಬೈದರು ಆರೆಗೆ ನಮ್ಮ ಈ ಅಯ್ಯಪ್ಪ ಮಂದಿರದ ಪರವಾದ ಸ್ವಾಗತನು ಆರ್ಥಿಕವಾದ ಪಣದಲ್ಲಿ ರವಿ ಅವರು ರವಿರೈ ಪಜಿರುಗುತ್ತು ರವಿರೈ ಪಜಿರವರು ಈ ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರು ಹೌದು. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಂಘಟನೆ ಆಗಬೇಕು ಅಂತಾದರೆ ಇದರ ಹಿಂದೆ ಸಂಪೂರ್ಣವಾದ ಯೋಚನೆಯನ್ನು ಹಾಕಿಕೊಂಡು ಅತ್ಯುತ್ತಮ ಮಾರ್ಗದರ್ಶನದೊಂದಿಗೆ ಯಶಸ್ವಿಗೊಳಿಸುವಲ್ಲಿ ಪ್ರಮುಖರಾದವರು ಶ್ರೀಯುತ ರವಿರೈ ಪಜಿರವರು. ಅವರಿಗೆ ಶಾಲು ಹೊದಿಸಿ ಫಲವಸ್ತು ನೀಡಿ ನೆನಪಿನ ಕಾಣಿಕೆ ನೀಡಿ ಸ್ವಾಗತ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ರವಿ ಅವರಿಗೆ. ಹಾಗೂ ಇವತ್ತಿನ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಹಳ ಪ್ರೀತಿ ಇಟ್ಟು ಆಗಮಿಸಿದ ಶ್ರೀಯುತ ವೆಂಕಟೇಶ್ ಭಟ್ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಬೊಕ್ಕೊಂಜಿ ಬಿನ್ನೆ ಇನ್ನಿತ ಅಧ್ಯಕ್ಷತೆ ವಹಿಸೊಂದುಲ್ಲೇರು ಶ್ರೀ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಅಧ್ಯಕ್ಷರು ಶ್ರೀ ಮಾಲರಾಯ ಧೂಮವತಿ ಬಂಟ ದೇವ ಮೇರೆ ಉದ್ಯಮ ಎದುಲೇರು ಅತ್ತಂದೆ ಪ್ರತಿ ತಿಂಗಳ ಒಂಜಿ ಅಯ್ಯಪ್ಪನ ಒಂಜಿ ಮೃತವಚನ ಪತ್ತದ ಪ್ರತಿ ಸಂಕ್ರಮಣಲ ಒಂಜಿ ಶಬರಿಮಲೆಗೆ ಬೋದು ಒಂಜಿ ಅಯ್ಯಪ್ಪನ ದರ್ಶನ ಪಡೋದು ಬತ್ತನಂತಿನ ವ್ಯಕ್ತಿ ಆರ್ಲ ನಮ್ಮ ಒಂಜಿ ಈ ಕಾರ್ಯಕ್ರಮಗಿನಿ ಬೈದೇರು ಆರೆಗ್ಲ ನಮ್ಮ ಈ ಅಯ್ಯಪ್ಪ ಮಂದಿರದ ಪರವಾದ ತುಂಬ ಹೃದಯದ ಸ್ವಾಗತ ಪಣೊಂದಿಲ್ಲ. ಇವರಿಗೆ ನಮ್ಮ ರಾಮಕೃಷ್ಣ ಪಟ್ಟೋರಿ ಅವರು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಇವತ್ತಿನ ಸಂಧ್ಯಾ ಭಜನೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು ಆಗಿರುವಂತಹ ಶ್ರೀಯುತ ರಾಮಕೃಷ್ಣ ಪಟ್ಟೋರಿ ಅವರು ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಬೊಕ್ಕೊಂಜಿ ಬಿನ್ನಳ್ಳಿಯರು ಮುಖ್ಯ ಅತಿಥಿಯಾದ ಪ್ರೊಫೆಸರ್ ಸರೋಜಿನಿ ಬಿಕೆ ನಿವೃತ್ತ ಅಧ್ಯಾಪಕರು ಮಂಗಳೂರು ವಿಶ್ವವಿದ್ಯಾನಿಲಯ ಮೇರೆಲ ನಮ್ಮೊಂಜಿ ಕಾರ್ಯಕ್ರಮಕ್ಕೂ ಭಾಗಿಯಾದರೆ ಮೇರೆಗಳ ನಮ್ಮೊಂಜಿ ಅಯ್ಯಪ್ಪ ಮಂದಿರ ಪರವಾದ ತುಂಬ ಹೃದಯದ ಸ್ವಾಗತ ಪಡೋದಿಲ್ಲ. ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಪ್ರಸನ್ನ ಶೆಟ್ಟಿ ಇರಾ ಸಾಮಾಜಿಕ ಧಾರ್ಮಿಕ ಮುಂದಾಳವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ ವೇದಿಕೆಗೆ. ಶ್ರೀಮತಿ ಪ್ರೊಫೆಸರ್ ಸರೋಜಿನಿ ಬಿಕೆ ನಿವೃತ್ತ ಪ್ರಾಧ್ಯಾಪಕರು, ಇವರಿಗೆ ಶಾಲು ಹೊದಿಸಿ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ಭಾಗೀರಥಿ ರಮೇಶ್ ರೈ ಇವರಲ್ಲಿ ವಿನಂತಿ ಮಾಡ್ತೇನೆ. ಕೊಂಜಿ ಬಿನ್ನಳ್ಳಿಯರು ನಮ್ಮ ಅಖಿಲೇಶ್ ರೈ ಅಡ್ಡಿಯಾರು ಗೊತ್ತು ಮೇರೆ ಪಿದೇ ದೇಶಡು ಗಲ್ಪ ಗಂಟಿಡುಲೇರು ಮೇರೆಲ್ಲ ನಮ್ಮೊಂಜಿ ಕಾರ್ಯಕ್ರಮಕ್ಕೂ ಭಾಗಿಯಾದುಲೇರು ಮೇರೆಗ್ಲ ನಮ್ಮ ಈ ಅಯ್ಯಪ್ಪ ಮಂದಿರ ಪರವಾದ ಸ್ವಾಗತ ಅನ್ಕೊಂಡು ಶ್ರೀಯುತ ಪ್ರತಾಪ್ ನಮ್ಮ ಕೋಶಾಧಿಕಾರಿಗಳು, ಸಂಧ್ಯಾ ಭಜನೋತ್ಸವ ಸಮಿತಿಯ ಕೋಶಾಧಿಕಾರಿ ಆಗಿರುವಂತಹ ಪ್ರತಾಪ್ ರಾವ್ ಅವರು ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಕೂಡೊಂಜಿ ಬಿನ್ನಳ್ಳಿಯರು ನಮ್ಮ ಇಂದು ಕೈತಲ್ದ ಕೋಣ ನಮ್ಮ ಈ ಮದ್ನಿ ರೈತನಂಜನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹರಿಶ್ಚಂದ್ರ ಶೆಟ್ಟಿಗಾರಾದ ಎನ್ನ ಆತ್ಮೀಯರು ಮೇರೆಲ್ಲ ಈ ಕಾರ್ಯಕ್ರಮಕ್ಕೂ ಭಾಗಿಯಾದಲೇರು ಮೇರೆಗಳ ನಮ್ಮ ಅಯ್ಯಪ್ಪ ಸ್ವಾಮಿಯರ ಮಂದಿರದ ಪರವಾದ ಸ್ವಾಗತ ಮಾಡೋಣ. ಭಜನಾ ಸಂಚಾಲಕರಾಗಿರುವಂತಹ ಗಣೇಶ್ ಹಸೆಗೊಳ್ಳಿ ಸೈಟ್ ಇವರು ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಅಂಜನೆ ಈ ಕಾರ್ಯಕ್ರಮರು ಕುಡಂಜಿ ಬಿನ್ನೆ ಭಾಗಿಯಾದಲ್ಲೇರು ಎನ್ನ ಆತ್ಮೀಯ ಬಂಡ ತಪ್ಪ ಒಂದು ಗಿರೀಶ್ ಆಲ್ವ ಮೋರ್ಲ ಉದ್ಯಮಿ ಮೇರ್ಲ ಸಾಮಾಜಿಕ
ಮುಂದಾಳಾದುಲ್ಲೇರು ಮೇರೆಲ ನಮ್ಮ ಈ ಕಾರ್ಯಕ್ರಮದ ಭಾಗಿಯಾದುಲ್ಲೇರು ಮೇರೆಗ್ಲ ಈ ಮಂದಿರ ಬರೋಡು ಸ್ವಾಗತ ಮಾಡೋದಿಲ್ಲ. ಶ್ರೀಯುತ ವಸಂತ್ ಅವರು KSRP ಅವರು ಪಟ್ಟೋರಿ ವಸಂತ್ ಇವರು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ವಸಂತ್ ಅವರು. ಕುಡೊಂಜಿ ಬಿನ್ನೆಲ್ಲರು ಪ್ರಸನ್ನ ಶೆಟ್ಟಿ ಈರ ಮೇರೆ ಯುವಕ ಮಂಡಲ ಈರ ನೆತ್ತ ಮಾಜಿ ಅಧ್ಯಕ್ಷ ಇದ್ದೀರು. ಅಂಚನೆ ನಮ್ಮ ಈರಾ ಸೋಮನಾಥೇಶ್ವರ ದೇವಸ್ಥಾನದ ಒಂಜಿ ಉಸ್ತುವಾರಿ ಕೆಲಸವನ್ನ ಎಡ್ಡೆ ರೀತಿಯಲ್ಲಿ ಮಲ್ತೊಂದು ನಡತ್ತು ಬರ್ತನಂಚಿನ ವ್ಯಕ್ತಿ ಮೇರೆಲ್ಲ ನಮ್ಮ ಈ ಕಾರ್ಯಕ್ರಮಗಳು ಭಾಗಿಯಾದಲೇರು ಮೇರೆಗ್ಲ ನಮ್ಮ ಈ ಅಯ್ಯಪ್ಪ ಮಂದಿರದ ಪರವಾದ ಸ್ವಾಗತ. ಶ್ರೀಯುತರನ್ನ ನಮ್ಮ ಹಿರಿಯ ಟ್ರಸ್ಟಿಗಳಲ್ಲಿ ಒರ್ವರಾಗಿರುವಂತಹ ಶ್ರೀಯುತ ರಮೇಶ್ ರೈ ಪಟ್ಟೋರಿ ಕೆಳಗಿನ ಮನೆ ಪಟ್ಟೋರಿ ಇವರು ಬಂದು ಶಾಲು ಹೊದಿಸಿ ಇವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅಂಜನೆ ಈ ಕಾರ್ಯಕ್ರಮಗಳು ಕುಡಂಜಿ ಮುಖ್ಯ ಅತಿಥಿಯಾದ ನಮ್ಮ ಶ್ರೀಮತಿ ಶಾರದಕ್ಕೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇರೆಲ್ಲ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಲ್ಲೇರು ಮೇರೆಗ್ಲ ನಮ್ಮ ಈ ಅಯ್ಯಪ್ಪ ಮಂದಿರ ಪರವಾದ ಸ್ವಾಗತ ಅನ್ಕೊಳ್ಳೋದಿಲ್ಲ. ಸುನೀತಾ ಅಕ್ಕ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪರಮಜ್ಯೋತಿ ಮಾತೃ ಮಂಡಳಿಯ ಸುನೀತಾ ಅಕ್ಕ ಇಲ್ಲಿ ಕೂಡ ಬಂದು ನಾಗವೇಣಿ ಶೆಟ್ಟಿ ಅವರು ಪರಮಜ್ಯೋತಿ ಮಾತೃ ಮಂಡಳಿಯ ಅಧ್ಯಕ್ಷರು ನಾಗವೇಣಿ ಶೆಟ್ಟಿ ಅವರು ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಕುಡಂಜಿ ಮಲ್ಲ ಬಿನ್ನೆ ಉಳ್ಳೇರು ಇನ್ನಿತ ಸನ್ಮಾನಿತರು ಆನಂದ ಪುಲ್ಲು ನಿವೃತ್ತ ಅಂಚೆ ನಿರ್ವಾಹಕರು ಹಸೆಗೊಲಿ ಅಂಚೆ ಕಚೇರಿ ಮೇರೆಲ್ಲ ಆತ್ಮೀಯರು ಮೇರಂಜಿ ವಾಪುರ್ತು ನಮ್ಮೊಂಜಿ ಅಂಚೆ ಕಚೇರಿ ಪೋಂಡಲ್ಲ ಏತೊಂಜಿ ಬಿಸಿ ಇತ್ತಂಡಲ್ಲ ಮಾತ ನಮ್ಮ ಊರದಾಗ್ಲೆ ಒಂಜಿ ಆರನೊಂಜಿ ಸೇವೆಯನ್ನು ಈ ತಂಡ ಮಲ್ತದೇರು ಆರೆಗ್ಲ ಈ ಒಂಜಿ ಕಾರ್ಯಕ್ರಮಗೂ ಅಯ್ಯಪ್ಪ ಮಂದಿರದ ಪರವಾದ ಸ್ವಾಗತ. ಆನಂದನಿಗೂ ಕೂಡ ಪ್ರೀತಿಯ ಸ್ವಾಗತ ಮತ್ತೆ ಸನ್ಮಾನ ಮಾಡಲಿಕ್ಕಿದೆ ಆನಂದನ್ನ, ಅವರಿಗೂ ಆತ್ಮೀಯವಾದ ಸ್ವಾಗತ. ಅಂಜನೆ ಇಂಗ್ಲ ಸಂಧ್ಯಾ ಭಜನೋತ್ಸವದ ಸಮಿತಿಯ ಅಧ್ಯಕ್ಷರು ರವಿ ರೈ ಮೇರೆಗ್ಲ ಇಂಗ್ಲ ಭಜನಾ ಮಂದಿರದ ಪರವಾದ ಅಯ್ಯಪ್ಪ ಮಂದಿರದ ಪರವಾದ ಸ್ವಾಗತ ಮಾಡೋದಿಲ್ಲ. ಕುಡೋರಿ ಶ್ರೀನಿವಾಸ ಶೆಟ್ಟಿ ಪುಳ್ಳು ಮೇರೆ ಈ ಮಂದಿರದ ಮಸ್ತ್ ಹೋರಾಟ ಮಾಡ್ತದ ಈ ಮಂದಿರ ಈ ಹಂತ ಕೊನೆಯದೇರು ಬಂಡ ತಪ್ಪ ಒಂದು ಆರೆಗ್ಲ ನಮ್ಮ ಅಯ್ಯಪ್ಪ ಮಂದಿರದ ಪರವಾದ ಸ್ವಾಗತ ಮಾಡೋದಿಲ್ಲ. ಅಂಜನೆ ಪರಮಜ್ಯೋತಿ ಮಾತೃ ಮಂಡಳಿ ಭಜನಾ ಮಂಡಳಿ ಹಸೆಗೊಲಿ ಮುಗ್ಲೇಗ್ಲ ಸ್ವಾಗತ ಮಾಡೋದಿಲ್ಲ. ಅವತ್ತೊಂದು ಇನ್ನಿತ ದಿನಟ್ಟು ದೀಪ ಪ್ರಜ್ವಲ ಮಂತ್ರಗಳೆಲ್ಲ ಆತ್ಮೀಯಾದ ಸ್ವಾಗತ ಮಾಡೋದಿಲ್ಲ. ಅನ್ನದಾನ ಕೊಡ್ತೀರ ಕೆಲವು ಜನ ಅಗ್ಲೇಗ್ಲ ಸ್ವಾಗತ ಮಾಡೋದಿಲ್ಲ. ಮಾಧ್ಯಮದಾಗ್ಲೆ ಹೊಸಕರಲು ಮುಗ್ಲೇಗ್ಲ ಸ್ವಾಗತ ಮಾಡೋದಿಲ್ಲ. ಎನ್ನ ಸ್ವಾಗತ ಪಕ್ಷ ವಿರಾಮ್ ಕೊಡೋದಿಲ್ಲ. ಜೈ ಶ್ರೀರಾಮ್. ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಆದರಪೂರ್ವಕವಾಗಿ ಸ್ವಾಗತ ಮಾಡಿದವರು ಶ್ರೀಯುತ ಮಂಜುನಾಥ ಆಳ್ವ ತೇವನಾಡುಗುತ್ತು ಅವರು ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಸದಸ್ಯರು. ಹೌದು, ನಿಮಗೂ ಆತ್ಮೀಯ ಸ್ವಾಗತ. ಇದೀಗ 1-2 ನಿಮಿಷಗಳ ಕಾಲ ಒಂದು ಪ್ರಸ್ತಾವನೆಯ ನುಡಿಗಳನ್ನಾಡಬೇಕು ಅಂತೇಳಿ ಸಂಧ್ಯಾ ಭಜನೋತ್ಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವಿರೈ ಪಜ್ಜೂರು ಅವರಲ್ಲಿ ವಿನಂತಿ ಮಾಡ್ತೇವೆ. ಆ ಮಹಾಗಣಪತಿಯವರಿಗೆ ಮನಸಾರೆ ಪ್ರಾರ್ಥನೆ ಮಲ್ತಂದು ಸ್ಥಳ ಸಾನ್ನಿಧ್ಯ ಆರಾಧ್ಯ ದೇವರ ನೆಂಚಿನ ಅಯ್ಯಪ್ಪ ಸ್ವಾಮಿ ದೇವರು ನಾಗಬ್ರಹ್ಮ ದೇವರ ಅಂಚನೆ ಮಾತ ಪರಿವಾರ ದೇವರಿಗೆ ವಂದನೆ ಸಲ್ಲಿಸ ಒಂದು ನಮ್ಮ ಗುಳಿಗ ಕೊರಗಜ್ಜಾಗ ವಂದನೆ ಸಲ್ಲಿಸ ಒಂದು ಆತ್ಮೀಯ ಭಗವದ್ಭಕ್ತರೇ, ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ನಡೆದಕ್ಕ ಮಾತ ಈ ಭಾಗದ ಭಗವನ್ ಭಕ್ತರನ್ನ ಸಹಕಾರಡು ಬಾರಿ ಪೊರ್ಲುಡು ಕ್ಷೇತ್ರದ ಆರಾಧ್ಯ ದೇವರನ್ನ ಸೇವೆ ಮುಲ್ಪ ನಡತೊಂದು ಬರೋದುಂಡು ನೆಕ್ ಕಾರಣೀಕರ್ತರ ಏನಕ್ಲ ಅವೇತು ಹಿರಿಯ ಭಕ್ತರನ್ನ ಸಹಕಾರಡಿ ದೇವಸ್ಥಾನ ನಿರ್ಮಾಣ ಆದ ಈ ಭಜನಾ ಕಾರ್ಯಕ್ರಮ ಮಲ್ಪರೆ ಸಹಕಾರ ಆತನು. ಆತ್ಮೀಯ ಭಗವದ್ಭಕ್ತರೇ, ಇನ್ನು ನಮ್ಮ ಈ ದೇವಸ್ಥಾನಡು 25ನೇ ದಿನದ ಭಜನಾ ಕಾರ್ಯಕ್ರಮ ನಮ್ಮಲ್ಲ ಕರಿನ
ಒಂಜಿ ಆಜಿ ವರ್ಷಕ್ಕೆ ದುಂಬು ಬ್ರಹ್ಮಕಲಶೋತ್ಸವಾದ ದುಂಬು ಇತ್ತಿನಂಚಿನ ಒಂಜಿ ಭಜನಾ ಮಂದಿರ ಪೋದಿನಿ ದೇವಸ್ಥಾನದ ನಿರ್ಮಾಣ ಆತನು ಆತ್ಮೀಯರೇ 1986 ಇಸ್ವೀಡು ಈ ಭಾಗದ ಮಾತ ಒಂಜಿ ಭಕ್ತರನ್ನ ಸಾಕಾರಡು ನಮ್ಮ ಕ್ಷೇತ್ರದ ಇತ್ಯದ ಆಡಳಿತ ಮುಕ್ತೇಶ್ವರ ಇಪ್ಪನ ಶಿವತ ನಮ್ಮ ಶ್ರೀನಿವಾಸ ಶೆಟ್ಟಿ ಪುಲ್ಲು ಮೇರ್ನ ಒಂಜಿ ನೇತೃತ್ವಡು ಪರಿಪುರ್ಲುದ ಒಂಜಿ ಮಂದಿರನು ನಿರ್ಮಾಣ ಮಲ್ತದು ಈ ಭಾಗದ ಮಾತ ಭಗವಾನ್ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗೂ ಪೋಪುನಕ್ಲ ಒಂಜಿ ವ್ಯವಸ್ಥೆ ಇಚ್ಛಾಶಕ್ತಿದ ಮಿತ್ತು ಈ ಮಂದಿರ ನಿರ್ಮಾಣ ಅದು ಈ ಭಾಗದ ಮಾತ ಭಕ್ತರಿಲ್ಲ ಮೂಲ ಅಯ್ಯಪ್ಪ ರುದ್ರಧಾರಿಗಳ ಅದು ಸೇವೆ ಮಲ್ಪನಂಚಿನ ಭಾಗ್ಯ ಒದಗದ ಬರ್ತಂದು ಕರಿನ ಆಜಿ ವರ್ಷಗೂ ತುಂಬು ಈ ಮಂದಿರನು ದೇವಸ್ಥಾನವಾದ ಪರಿವರ್ತನೆ ಮಲ್ತದು ಈ ಭಾಗದ ಮಾತ ಭಗವಾನ್ ಭಕ್ತರನ್ನ ಸಾಕಾರಡು ಬಾರಿ ಪೊರ್ಲುದ ದೇವಸ್ಥಾನ ನಿರ್ಮಾಣ ಆದ ನಿತ್ಯ ನಿರಂತರವಾದ ಪೂಜೆ ಪುರಸ್ಕಾರ ಮಲ್ಪನದೊಟ್ಟಿಗೆ ಶನಿವಾರ ಬೊಕ್ಕ ಸಂಕ್ರಾಂತಿ ದಾನಿ ವಿಶೇಷವಾಯಿನ ಪೂಜೆ ಅಂಚನೆ ಅನ್ನ ಸಂತರ್ಪಣೆ ಸೇವೆ ನಡತೊಂದು ಬರ್ತಂದು ಕರಿನ ಒಂಜಿ ನಮ್ಮ 4 ವರ್ಷೋಡು ಈ ಒಂಜಿ ಸಂಧ್ಯಾಭಜನ ಕಾರ್ಯಕ್ರಮನು ಮಲ್ತೊಂದು ಬರೋದಿಲ್ಲ ನೆತ್ತ ಉದ್ದೇಶ ಲೋಕ ಕಲ್ಯಾಣಾರ್ಥವಾದ ಅಂಚನೆ ಈ ಭಾಗದ ಮಾತ ಭಗವಾನ್ ಭಕ್ತರ್ಲ ಮುಲ್ಪ ಸೇರಡು ಧಾರ್ಮಿಕ ಪ್ರಜ್ಞೆ ಪುಟ್ಟುಡು ದುಂಬುದ ಭವಿಷ್ಯದ ಜೋಕ್ಲಿಗೆ ನಮ್ಮ ದಾದ ಒಂಜಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಡಪಂಚಿನ ಕೆಲಸ ಕಾರ್ಯ ಆವಡು ಮನ್ಪನ ಇಚ್ಛಾಶಕ್ತಿ ನಿಮಿತ್ತ ಪ್ರತಿನಿತ್ಯ ಭಜನೆ ಅಂಚನೆ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಇದು ಅಲ್ಪ ಒಂಜಿ ಧಾರ್ಮಿಕ ಮುಖಂಡಲು ಹಿರಿಯಾಕ್ಲಿನ ಲೆಪಡಾದು ಅಕ್ಲ ಬಾರಿ ಪೊರ್ಲುದ ಒಂಜಿ ಧಾರ್ಮಿಕ ಪ್ರವಚನ ಮಲ್ಪದು ಐನ್ ಮಾತ ಜನಗಳು ಕೇಳದು ಅಕ್ಲ ಜೀವನ ಅಳವಡಿಸೋ ಒಂದು ನಮ್ಮ ಮಾತ ಜೋಕ್ಲಿಗೆ ಮಾರ್ಗದರ್ಶನ ಮಲ್ಪನ ಇಚ್ಛಾಶಕ್ತಿ ನಿಮಿತ್ತ ಈ ಒಂಜಿ ಸಂಧ್ಯಾಭಜನ ಕಾರ್ಯಕ್ರಮ ನಡತೊಂದು ಬರೋದುಂಡು ಆತ್ಮೀಯರೇ ಐತೆ ಒಟ್ಟಿಗೆ ನಮ್ಮ ತೋಜುಂಡು ಮುಲ್ಪ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯ ಎಲ್ಲ ಅವನ್ನುಂಡು ಕರಿನ 2 ವರ್ಷ ಭಜನಾ ಕಾರ್ಯ 3 ವರ್ಷ ಭಜನಾ ಕಾರ್ಯಕ್ರಮ ಮಲ್ಪನಾಗ ಅವೇತೋ ಅಭಿವೃದ್ಧಿ ಕೆಲಸ ಕಾರ್ಯ ಎಲ್ಲ ಅವನು ಬೈದಂಡು ನಂಗೆ ತೋಜು ನೆಕ್ ಮಿತ್ತದ ಶೀಟದ ವ್ಯವಸ್ಥೆ ಆದಿಪ್ಪು ಇಂಟರ್ಲಾಕ್ದ ವ್ಯವಸ್ಥೆ ಆದಿಪ್ಪು ಅಂಚನೆ ಪಾಗರದ ಕೆಲಸ ನಮ್ಮ ಅನ್ನಛತ್ರದ ಕೆಲಸ ಕಾರ್ಯ ಪ್ರತಿ ವರ್ಷ ಎಲ್ಲ ಮಾತ ಭಗವಾನ್ ಭಕ್ತನ ಸಾಕಾರಡು ಬಾರಿ ಪೊರ್ಲುಡು ಅವನು ಬರ್ತಂಡು ಈ ವರ್ಷ ಒಂಜಿ ಇಚ್ಛಾಶಕ್ತಿ ದಿತ್ತ ದಾದಾನ್ ಪಂಡ ನಮ್ಮ ಅನ್ನಛತ್ರದ ಮಿತ್ತಿ ಪುನಂಚಿನ ವ್ಯವಸ್ಥೆಗೆ ಪೊರ್ಲಾಯಿನಂಚಿನ ಶೀಟದ ವ್ಯವಸ್ಥೆ ಮಲ್ಪಡು ಅಂಚನೆ ಮೂಲು ಬರ್ಸ ಬಂದಾಗ ನಂಗೆ ಇರಲಿ ಹಾಕೊನೆಗೆ ಈ ಭಾಗಲ ಒಂಜಿ ಶೀಟದ ವ್ಯವಸ್ಥೆಯನ್ನು ಮಲ್ಪಡು ಬಂಪನ ಸುಮಾರು ಒಂಜಿ 3-4 ಲಕ್ಷ ರೂಪಾಯಿ ಖರ್ಚಿದ ಈ ಕೆಲಸ ಕಾರ್ಯನ ಮಲ್ಪಡು ಬಂಪನ ಇಚ್ಛಾಶಕ್ತಿದ ಮಿತ್ತು ಈ ಸಂಧ್ಯಾಭಜನ ಕಾರ್ಯಕ್ರಮನು ಒಂಜಿ ತಿಂಗಳು ಮುಟ್ಟ ನಡಪನ ತೀರ್ಮಾನ ಮಲ್ತದ್ದು ದೇವೇರ್ನ ಅನುಗ್ರಹ ಹೊಟ್ಟು ಭಗವಾನ್ ಭಕ್ತರನ್ನ ಸಾಕಾರಡು ಮಾತ ಭಜಕೇರ್ನ ಸಾಕಾರಡು 25 ದಿನ ಭಜನಾ ಕಾರ್ಯಕ್ರಮ ನಡತ ಬರ್ತದೆ ಭಜನಾ ಕಾರ್ಯಕ್ರಮ ನಡಪನಾಗ ಈ ಭಾಗದ ಭಜಕೇರಿ ಭಜನೆ ಮಲ್ಪನದ ಒಟ್ಟಿಗೆ ಅಂಚನೆ ಅನ್ನದಾನ ಸೇವೆಗೆ ಅವೇತೋ ಭಕ್ತರು ಸಾಕಾರ ಮಲ್ಪನದ ಒಟ್ಟಿಗೆ ನಮ್ಮ ಈ ಕೆಲಸ ಕಾರ್ಯ ಎಲ್ಲ ಪೂರ್ಣ ಮಟ್ಟಲ ಅವನ್ ಬರ್ತದೆ ನನ್ನ ನಡಪನಂಚಿನ 5 ದಿನದ ಕಾರ್ಯಕ್ರಮ ಮಾಡಲ ನಮ್ಮ ಅಂಚನೆ ಪಾಲ್ಪಡೆದು ದೇವೇರ್ನ ಸೇವೆನೆ ಮಲ್ಪಡು ಐತೆ ಒಟ್ಟಿಗೆ 14ನೇ ತಾರೀಕು ದಾನಿ ಕಾಂಡೇಡ್ದು ಬಯ್ಯಮುಟ್ಟ ಭಜನಾ ಕಾರ್ಯಕ್ರಮ ಮಲ್ಪಡು ಬೊಕ ಈ ಪರಿಸರದ ಮಾತ ಇಲ್ಲದಕ್ಲೆಲ್ಲ ಮುರಣಿ ಐತರದಾನಿ ಪೋದಿಂಗ್ಲೆ ಭೇಟಿ ಕೊಡ್ತದೆ ದಾನೆ ಪಂಡ ಒಂಜಿ ದಿನ ಮಾತಿರ್ಲ ವೆಜ್ಜಿಡ್ ಈ ಭಾಗದಾಗಲಿ ಉಂತುದು ಬೊಲ್ಪುಡ್ದ ಬಯ್ಯ ಮುಟ್ಟ ಆಪನಂಚಿನ ಭಜನಾ ಕಾರ್ಯಕ್ರಮ ಪಾಲ್ಪಡೆದು ಆನಿ ಅನ್ನದಾನ ಸೇವೆನ ಮೂಲೆ ಸ್ವೀಕಾರ ಮಲ್ಪಡು ಪಂಪನ ಒಂಜಿ ವಿಷಯದ ಮಿತ್ತು ಇಲ್ಲಿ ಪೋದು ಅಕ್ಲಿಗೆ ಈ ವಿಷಯ ಎಲ್ಲ ತೆರಿಪಾದ ಬೈದ ಐಕ ಈ ಭಾಗದ ಮಾತ ಹಿಂದೂ ಬಾಂಧವ್ಯರು ಸಾಕಾರಲ್ಲ ಕೊಡ್ತೇರಿ ಇಂದುವೇ ರೀತಿದ ಸಾಕಾರನ ದುಂಬುಗ್ಲ ಇಪ್ಪಡು ಅಂಚನೆ ನಮ್ಮ ಇಚ್ಛಾಶಕ್ತಿದ ಮಿತ್ತು ಈ ಭಜನಾ ಕಾರ್ಯಕ್ರಮ ಮಲ್ಪದೊಟ್ಟಿಗೆ ದೇವಸ್ಥಾನ ದೇವೇರು ಅಂಚನೆ ನಮ್ಮ ದುಂಬುದ ಹಿಂದೂ ಧರ್ಮದ ಹೇಳಿಕೆಗೋಸ್ಕರ ಜೋಕ್ಲಿಗೆ ಒಂಜಿ ಪರಿವರ್ತನೆ ಮನವರ್ತನೆ ಮಲ್ತದು ಅಕ್ಲೆಲ್ಲ ಒಂಜಿ ಸದ್ಧರ್ಮ ನಲ್ಪಂಚಿನ ಕೆಲಸ ಕಾರ್ಯ ಮಲ್ಪಂಡ್ರ ಇಚ್ಛಾಶಕ್ತಿ ಜತ್ತದನ ನೆಕ್ ಮಾತೆರ್ಲ ಸಾಕಾರ ಕೊಡೋದು ವಿನಂತಿ ಮಲ್ತಂದು ನನದ 5 ದಿನದ ಕಾರ್ಯಕ್ರಮ ಪಾಲ್ಪಡೆವಡು ಅಂಚನೆ ಮುಲ್ಪ ಅಭಿವೃದ್ಧಿ ಕೆಲಸ ಕಾರ್ಯ ಆಪನಕ್ಲಿಗೆ ನಮ್ಮ ತೀರ್ನಾಥ್ ಒಂಚೂರು ಸಾಕಾರನ ಮಲ್ತದು ಐನ ಅಭಿವೃದ್ಧಿ ಮಲ್ಪಡು ಐತೆ ಒಟ್ಟಿಗೆ ಪ್ರತಿನಿತ್ಯ ಈ ಹೈವೇದ ಕೈತಲ್ ಪರಿಶೋಕದ ಒಂಜಿ ಹಿರಿಯಾಕಲು ಈ ಒಂಜಿ 10-30 ಸೆನ್ಸ್ ಜಾಗೇನು ಒರಿತದು ಒಂಜಿ ದೇವಸ್ಥಾನ ಕಟ್ಟದೇರಿ ಅವು ನಮ್ಮ ಪುಣ್ಯ ದಾನಂದ ಪಂಡ ಇತ್ತೆ ಒಲೆಯಾಡು ಒಂಜಿ ರೋಡ್ ಸೈಡ್ ಇಂಚಿನ ದೇವಸ್ಥಾನ ಮಾತ ಇಪ್ಪನೇ ಕಮ್ಮಿ ನಮ್ಮ ಮಾತ ದೇವಸ್ಥಾನ ಒಲೋಲೋ ಉಲೈಡ್ ಮಾತ ಉಂಡು ನಂಗೆ ಪೋಯರೆ ಬರ್ಪರೆ ವ್ಯವಸ್ಥೆ ಕಷ್ಟ ಅಂಡ ಈ ಭಾಗದ ಒಂಜಿ ಮೂಲೊಂಜಿ ಹಿಂದುಲಿನ ಇಲ್ಲು ಸುಮಾರು ಒಂಜಿ 200 ಮಿತ್ತು ಈ ಭಾಗೋಡು ಮಿತ್ತೇ ಇಲ್ಲುಂಡು ಅಕ್ಲೆಗೆ ಮಾತೆರೆಗ್ಲ ಕಾಂಡ ಬಯ್ಯಾಡು ಒಂಜಿ ಕೈ ಮುಗಿದು ಪೋಪನಂಚಿನ ಈ ಸ್ಥಳನು ಆನಿದ ಹಿರಿಯಾಕಿ ನಿರ್ಮಾಣ ಮಲ್ತೇರಿ ನೆನೆ ಒರಿತದು ದುಂಬು ಕೊನಪನಂಚಿನ ಆದ್ಯ ಕರ್ತವ್ಯ ನಂಗೆ ನೆಟ್ಟು ಪ್ರತಿ ಒರಿಲ ನಮ್ಮ ಶ್ರೀಮಂತೆ ಬಡವೆ ಜಾತಿ ಭೇದ ಮಾತ ಬಿಡ್ದು ಮಾತೆರ್ಲ ಮೂಲ ಪಾಲ್ಪಡೆದು ಈ ದೇವಸ್ಥಾನದ ಏಳಿಗೆಗೆ ನಾವು ಮಾತೆರ್ಲ ಸಾಕಾರ ಮಲ್ಪಂದು ವಿನಂತಿ ಮಲ್ತಂದು ನನ್ನದ ಮಾತ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮನ ಮಾತ ಪಾಲ್ಪಡೆಗ ನೆಕ್ ಸಾಕಾರ ಮಲ್ತನಂಚಿನ ಮಾತ ನಮ್ಮ ಭಜನಾ ಕಾರ್ಯಕ್ರಮದಕ್ಲಿಗೆ ಸಂಘಟಕರ್ನಕ್ಲಿಗೆ ಮೂಲು ಅನ್ನದಾನ ಸೇವೆಗೆ ಸಾಕಾರ ಮಲ್ತಕ್ಕೆ ಅನಂತರ ಕೃತಜ್ಞತೆ ಸಲ್ಲಿಸ ಒಂದು ವೇದಿಕೆ ಪುನಃ ಹಿರಿಯರು ಮಾರ್ಗದರ್ಶಕರು ಶಿವತ ನಮ್ಮ
ವೆಂಕಟೇಶ್ವರ ಭಟ್ರು ಒಂಜಿ ಮಲ್ಲ ಮಠದ ಒಂಜಿ ಕೆಲಸಗೂ ದೇವರನ ಒಂಜಿ ರಥ ನಿರ್ಮಾಣ ಕೆಲಸ ಕಾರ್ಯಗಳು ಜತ್ತದಿರಿ ಐಟ್ ಮಾತೆರ್ಲ ಪಾಲ್ಪಡೆದು ಆ ಕಾರ್ಯಕ್ರಮ ಯಶಸ್ವಿ ಮಲ್ತದು ಈ ಭಾಗದ ಮಾತ ಹಿಂದೂ ಬಾಂಧವರೇ ನಾವು ಮಾತ ಒಟ್ಟಾದ ಬದುಕೊಂಚಿನ ಕೆಲಸ ಕಾರ್ಯ ಮಲ್ಪುಗ ಅಂದು ವಿನಂತಿ ಮಲ್ತಂದು ಇನಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪಾಲ್ಪಡ ಮುಂಚಿನ ಮಾತ ಗಣ್ಯರಿಗಳ ಯಾನು ಅಕಲ ಆಶೀರ್ವಾದ ನಟ್ಟೊಂದು ಈ ಸಂಧ್ಯಾ ಭಜನೆ ಕಾರ್ಯಕ್ರಮ ಏನೊಂಜಿ ಆಯ್ಕೆ ಮಲ್ತದು ಮುಲ್ಪ ಅಧ್ಯಕ್ಷರಾದ ಈ ಸೇವೆನ ಮಲ್ಪರೆಂಕೊಂಜಿ ಅವಕಾಶ ಮಲ್ತುಕೊಡ್ತುಂಚಿನ ಮಲ್ತ ಮಾತ ಭಕ್ತರಿಗೆ ಯಾನು ವಂದನೆಯನ್ನು ಸಲ್ಲಿಸ ಒಂದು ಈ ಪ್ರಾಸ್ತಾವಿಕ ರಡ್ಡು ನುಡಿನ ದೇವರಿಗೆ ಸಮರ್ಪಣೆ ಮಲ್ತಂದಲೇ ಜೈ ಶ್ರೀರಾಮ್. ವಿಶೇಷವಾಗಿ ನಮ್ಮ ದೇವಸ್ಥಾನದ ಪ್ರತಿಯೊಂದು ಧಾರ್ಮಿಕ ಚಟುವಟಿಕೆ ವೈದಿಕ ಕಾರ್ಯಗಳು ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡುತ್ತಾ ನಮ್ಮ ಏಳಿಗೆ ಪಾತ್ರರಾದವರು ಶ್ರೀಯುತ ವೆಂಕಟೇಶ್ ಭಟ್ ಅನುವಂಶಿಕಾರ್ಚಕರು. ನಮ್ಮ ಈ ಕಾರ್ಯಕ್ರಮ 4ನೇ ಈ ಒಂದು ಧಾರ್ಮಿಕ ಚಿಂತನಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟನೆ ಮಾಡಿದರೆ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಬೇಕು ಅಂತೇಳಿ ಭಕ್ತಿಯಿಂದ ವಿನಂತಿ ಮಾಡ್ತೇವೆ. ದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ದಾಯ್ತಾಂಡಲ ದೇವರನ್ನ ಕೆಲಸ ಮಂತದ್ದು ಗೊತ್ತೇ ಹೊರತು ಯಾನಿ ಈತ ಮಲ್ಲ ಸಬೇಟೆ ಮೈಕಡೆ ಪಾತ್ರೆ ಎಂದುವೇ ಶುರುವ ಅಂದು ಈ ದಾಯ್ತಾಂಡಲ ಹೆಚ್ಚು ಕಮ್ಮಿ ಆವು ಮಾತೆಲ್ಲ ಐಕ್ಯ ಮಾಪು ಕೊರಡೊಂದು ಸುರುವುಟು ಕೇಳುವೆ ಸಬೇಟು ಯಾನಿ ಕಿರಿಯನ ಸುಮಾರು ಜನ ಮಲ್ಲಕ್ಕಲು ಒಳ್ಳೆಯರು ಅಕ್ಲ ಎದುರುಡು ಯಾನು ದಾಯ್ತಾಂಡಲ ಹೆಚ್ಚು ಕಮ್ಮಿ ಪಾತ್ರೆ ಮಾತಾಡಲ್ಲ ನನ್ನರ ಮಾಪು ಕೇಳು ಎಂಕೆ ಮೈಕಡೆ ಪಾತ್ರದ ಈತನೊಡ ಅಭ್ಯಾಸ ಇಜ್ಜಿ ಅಂಚಾಂಡಲ ಆ ಮಂಜಿನಾಡು ದೇವರಿಗೆ ಮೂಜಿ ಪೊರ್ತು ತರಕ್ಕೆ ನೀರು ಮೈತದು ದೇವರನ್ನ ಕೈಕಾರ್ಯ ಮನ್ಪೇರ ಪಣದು ಇನ್ನಿತ ದಿವಸ ದೀಪ ಪ್ರಜ್ವಲನೆ ಆಶೀರ್ವಚನ ಪಣ್ಪೇರೆ ಯಾನ ಅಧಿಕಾರಿ ಅಂತ ಅಂದು ಎಂಕೆಂದು ಡೌಟ್ ಬರ್ಪುಣು ದಯಪಣ್ಣಗ ಒವ್ವೇ ಒಂಜಿ ನಮ್ಮ ನಂಗೆ ದಾದಾಂಡಲ 4 ಕಾಸು ಬೋಡುಂದಾಂಡ ನಮ್ಮ ಏರಡಕ್ಕೆ ನೋಡು ದುಡ್ಡು ಇತ್ತಿನ ಅಡಕ್ಕೆ ನೋಡು ನಮ್ಮನೆ ದುಡ್ಡು ಜನ ಇರ್ಬೋದು ನಮ್ಮ ದುಡ್ಡು ಕೇಂದ್ರಾಂಡ ನಂಗೆ ದುಡ್ಡು ದಿಕ್ಕುವ ನಮ್ಮ ಸಂಸಾರಿಗಳು ನಮ್ಮಟ ಬೋದು ಆಶೀರ್ವಾದ ಕೇಂದ್ರಂದಾಂಡ ಎಂಚಾಪುಂಡು ಅಂಚನೆ ನಮ್ಮ ದೇವರನ್ನ ಸೇವೆ ಮಣ್ಪ ಬಣ್ಣದು ಇಲ್ಲೆತ್ತದಾರು ಆ ಮಂಜಿನಾಡು ದೇವರೇ ಮಾತ್ರೆಗಳು ಆಶೀರ್ವಾದ ಮಣ್ಪಾಡು ಬಣ್ಣದು ಆ ಮಂಜಿನಾಡು ದೇವರ ಪ್ರಾರ್ಥನೆ ಮಣ್ಪುಣೆ ಆ ತೆತ್ತಿ ನಮ್ಮ ದೇವರೇ ಸುರುಟು ಮಣ್ಣಲೇನು ಪೂರ ಸಿಟ್ಟಿಮಂತರಿಗೆ ಆ ದೇವರಿಗೆ ಐಟು ತೃಪ್ತಿ ಆಜಿ ಕೊನೆಗೆ ಮರಮಟ್ಟಲೇನು ಪೂರ ಸಿಟ್ಟಿಮಂತರಿಗೆ ಐಟ್ಲ ದೇವರಿಗೆ ಐದ್ವಂತ ತೃಪ್ತಿ ಆಂಡು ದಾನ ಬಣ್ಣಗ ಮರಕ್ಕಳು ಪೂರ ಫಲವಸ್ತು ಪೂರ ಕೊಲೊಂದುಂಡು ಬಣ್ಣದು ಆತಡೆ ದೇವರಿಗೆ ತೃಪ್ತಿ ಆತಿಜಿ ಕೊನೆಗೆ ಪೆತ್ತ ಕೈ ಕಂಜಲೇನು ಪೂರ ಸಿಟ್ಟಿಮಂತರಿಗೆ ಈ ರಡ್ಡಿದ್ದು ಜಾಸ್ತಿ ದೇವರಿಗೆ ಆ ಪೆತ್ತ ಕೈ ಕಂಜಲಿಡ ತೃಪ್ತಿ ಆಂಡಿಗೆ ಅಂಚಾಂಡಲ ದೇವರಿಗೆ ಆತಡೆ ತೃಪ್ತಿ ಆತಿಜಿ ಅಪ್ಪಗ ದಾಯ್ತವಂತೀರಿ ಈ ಮನುಷ್ಯನ ಸಿಟ್ಟಿಮಂತರಿಗೆ ಮನುಷ್ಯನ ಸಿಟ್ಟಿಮಂತನಾಗ ಏನನ್ನು ಏರು ಮಾತ ತಿಳಿವಣಿಯರ ಈತು ಮಲ್ಲ ಜಗತ್ತನ್ನು ಸಿಟ್ಟಿಮಂತನಾಯ ಏರು ಪಂಡದು ತಿಳಿವಣಿಯರ ಒರಿ ಪುಟ್ಟಿಯದ ಪಂಡದು ದೇವರಿಗೆ ಆತು ಖುಷಿಯಾಣಿಗೆ ದಾಯ ಪಣ್ಣಗ ನಂಗೆ ಮೋಕ್ಷ ಸಾಧನೆ ಮನ್ಪಡುಂದಾಂಡ ಈ ಮನುಷ್ಯ ಜನ್ಮನೇ ಮುಖ್ಯಗೆ ದಾಯ ಪಂಡಗ ನಂಗೆ ಈ ಮೋಕ್ಷ ಸಾಧನೆ ಮನ್ಪಣಗ ಈ ಜಗತ್ತನ್ನು ಏರು ಸಿಟ್ಟಿಮಂತೆ ಪಂಡದು ಏರು ತಿಳಿಯೋಣ್ವೇನ ಅವ ಆಯೇ ಮೋಕ್ಷ ಸಾಧನೆಗೆ ಆಯ್ಕೆ ಸಾಧ್ಯ ತೋಚಿಪವರಿಗೆ ದೇವರಿಗೆ ನಮ್ಮ ಈ ಮನುಷ್ಯ ಜನ್ಮಡ್ಲ ನಮ್ಮ ಈ ಜನ್ಮ ಕೊರ್ನಂಚಿನ ಭಗವಂತ ನಮ್ಮ ಚಿಂತನೆ ಮಂತಿಜಿಂದಾಂಡ ಕೂಡ ಆ 7 ಕಾಯಂಗಳ ಕಳೆದು 84 ಲಕ್ಷ ಜೀವ ಯೋನಿ ಆತು ಸತ್ತಿ ಪುಟ್ಟದು ಬರೋಡಿಗೆ ನಮ್ಮ ಮೋಕ್ಷ ಸಾಧನೆ ಮನ್ಪಡುಂದಾಂಡ ನಮ್ಮ ನಂಗೆ ಈತು ಪೊರ್ಲುದ ದೇಹನು ಕೊಡ್ತೇವೆ ಅಂಚಿನ ದೇಹ ಕೊರ್ದುಪ್ಪಣಗ ನಾವು ಮುರಾಣಿ ನಕ್ಕೆ ಈ ಸಂಧ್ಯಾ ಭಜನೆಗೆ ಪತ್ರಿಕೆ ಬಿಡುಗಡೆ ಮನ್ಪಣಗ ನನ್ನ ಎತ್ತಿತ್ತೇರಿ ಅಪ್ಪಗ ದೇವರ ಎದುರುಡು ಪ್ರಾರ್ಥನೆ ಮಂತಿತ್ತ ದಾನ ಪಂಡಗ ಒಂಜಿ ಪ್ರತಿಮೆಡು ನಂಗೆ ಏಪ ಅವಳು ಸಾನ್ನಿಧ್ಯ ಅಭಿವೃದ್ಧಿ ಆಪಣೆ ಪಂಡಗ ಅರ್ಚಕಸ್ಯ ತಪೋಬಲಾತ್ ಬಿಂಬಾಯಾಮ್ ಸಾನ್ನಿಧ್ಯ ಅಭಿವೃದ್ಧಿ ಅಂತ ಪಂಡ್ಪೇರಿ ಅರ್ಚಕಸ್ಯ ತಪೋಬಲಾತ್ ಪಂಡ ಏರು ಆಯ್ಕೆ ಪೂಜೆ ಮನ್ಪೇನ ಆಯ್ನ ಸಾನ್ನಿಧ್ಯ ಆಯ ಏತ್ ಅನುಷ್ಠಾನ ಉಳ್ಳೇನ ಆ ಏತ ಅನುಷ್ಠಾನುಡು ಆ ಬಿಂಬುಡು ಪೂಜೆ ಮನ್ಪೇನ ಆತ್ ಬಿಂಬ
ಅವಳು ಸಾನ್ನಿಧ್ಯ ಅಭಿವೃದ್ಧಿ ಆಪುಣಿಗೆ ಆತೆತ್ತಿಗೆ ಅವಳು ಆ ಮೂಜಿ ಪೊರ್ತಲ ವೇದ ಅಂತ ಆ ಪಾಠ ಪ್ರವಚನ ಪೂರ ನಡೆದೊಂದು ಪೊಡಿಗೆ ಆತೆತ್ತಿ ರಾಮಾಯಣ ಮಹಾಭಾರತ ಒಂದು ಭಾಗವತಾದಿ ಆ ಪಾಠ ಪ್ರವಚನ ನಿತ್ಯ ನಿರಂತರ ನಡೆದೊಂದು ಪೊಡಿಗೆ ನಂಗೆ ಇಂದು ಕಲಿಯುಗಡು ಈತ ಪೂರ ನಂಗೆ ದಿನ ಮನ್ಪುಣ ಭಾರಿ ಕಷ್ಟ ಅಂಚಾಂಡಲ ಅನ್ನದಾನಲ ಅಂಚನೆ ಭಜನೆಲ ಓಲು ನಡುಪುಂಡು ಅವಳು ವಿಶೇಷ ಭಗವಂತನ ಸನ್ನಿಧಾನ ಉಂಡು ಪಂಡದಿ ನಾನು ಮುರಾಣಿ ಪಂಡದಿತ್ತ ಐನು ಈ 25 ದಿನೊಟ್ಟು ಬಾರಿ ಪೊರ್ಲುಡು ಮಾತೆಲ್ಲ ನಡಪಾದಿ ಕೊಡ್ತೇರಿ ಆ ಸಾನ್ನಿಧ್ಯ ಅಭಿವೃದ್ಧಿ ಆಂಡ ನಮ್ಮ ಮೂಲ ಇತ್ತನಕ್ಲು ಪೂರ ಐಕೇರು ಮಾತ ಭಾಗಿಲಾತೇರು ಅಕ್ಲನ್ನ ಶ್ರೇಯಸ್ ಸಾಬುನು ಪಂಡದಿ ನಮ್ಮ ಗ್ರಂಥುಳೇ ಪಣೊಂದುಂಡು ಯಾನೆ ವಿಶೇಷ ಪಂಪು ಜಾನ್ ಪಂತ ಪಾತೆರೆ ಗುತ್ತಿಜಿಂದೆ ಪಂಡೆ ಆನೆ ಅಂಚಾಂಡಲ ಈತ ಪೂರ ಪಾತೆರಿಯ ಆ ಮಂಜಿನಾಡು ದೇವರನ್ನ ಪೂಜೆ ಮಂತನಿದ್ದಾರ ನಿಕ್ಕಲು ಪೂರ ಬರ್ಪಿ ತಿಂಗಳು 19ನೇ ತಾರೀಕಿಗೆ ನಮ್ಮ ಮಾತೆರ್ನಲ್ಲ ಮಲ್ಲು ಸುಯೋಗ ದಾಯ ಪಂಡುಗ ನಮ್ಮ ಕಣ್ಣೆದುರುಡು ಮಂಜಿನಾಡು ದೇವರಿಗೆ ರಥ ಆಪುಂಡಿಗೆ ಆ ಪಂಡ್ಪಣ ನಮ್ಮ ಇಟ್ಟು ಮಾತೆರ್ಲ ಭಾಗ್ಯ ದಾಯ ಪಂಡುಗ ಮಂಜಿನಾಡು ದೇವಸ್ಥಾನ ಏತು ವಿಶೇಷ ಪಂಡಂದಾಂಡ ದುಂಬುಡು ಮೈಸೂರು ರಾಜ್ಯರ್ನ ಅರಮನೆಟ್ಟು ಆನಂದ ಮಿತ್ತ ಅಂಬಾರಿಡು ಉತ್ಸವ ಎಂಚಾಪುಂಡು ಆತೇ ಗೌಜಿಡು ಮಂಜಿನಾಡು ದೇವಸ್ಥಾನ ನೋಡ್ಲ ಆನಂದ ಮಿತ್ತ ಅಂಬಾರಿಡು ಉತ್ಸವ ಅಂದಿತ್ತನ ದೇವಸ್ಥಾನಗೆ ಅವು ಕಾಲಾಂತರಡು ಪೂರ ನಾಶ ಅಂಡು ಅಂಚಾಂಡಲ ನಮ್ಮ ಸುಯೋಗ ಈ ಕಾಲಡು ಆ ದೇವರಿಗೆ ಒಂಜತ್ತು ರಡ್ಡು ರಥನೇ ದೇವರ ಅನುಗ್ರಹ ಮಂತೊಂದುಲ್ಲೆ ರೀಸತಿ ಪಲ್ಲಕ್ಕೆ ಸಹಿತವಾದ ಪುಷ್ಪರಥಲ ಅಂಚನೆ ಮಹಾರಥಲ ಬ್ರಹ್ಮರಥಲ ದೇವರಿಗೆ ಸಮರ್ಪಣೆ ಆಂದುಂಡು ಎಲ್ಲ ಅಂಜಿ 19ನೇ ತಾರೀಕಿಗೆ ತಲಪಾಡಿ ದೇವಸ್ಥಾನದ್ದು ನೇನು ಪುಷ್ಪರಥನ ಕೊಂಡತ್ತದು ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಕುತ್ತಾರಡು ಅವಳು ಮಾತೆಲ್ಲ ಒಟ್ಟಾದ ಸೇರಿದು ಅಲ್ಪದ್ದಿ ದೇವರಿಗೆ ಹೊರಕಾಣಿಕೆ ಅಂಚನೆ ಶೋಭಾಯಾತ್ರೆ ಶುರುವಾದಿ ದೇವಸ್ಥಾನಕ್ಕೆ ಬರ್ತದೆ ಆಯ್ತಾ ಅಂದೇನೆ ಶೋಭಾಯಾತ್ರೆನ ಮುಕ್ತಾಯ ಮಾಡ್ಕೊಂಡು 5 ಬಕ್ಕ ಆನೆ ರಾತ್ರಿ ರಥದ ಶುದ್ಧಿ ಕೆಲಸ ಪುರ ಹಾಕೊಂಡು ಮನದಾನಿ ಕಾಂಡ ರಥಕ್ಕೂ ಕಲಶ ಅಂಚನೆ ದೇವರಿಗೆಲ್ಲ ಕಲಶಾಭಿಷೇಕ ಹಾಕೊಂಡು 14ನೇ ತಾರೀಕು ಸಂಕ್ರಾಂತಿ ದಾನಿ ಪ್ರತಿ ವರ್ಷ ಹಾಪುಣ ಅಂಚಿನ ಕೊಡಿ ಏರಿದು ಉತ್ಸವ ಪ್ರಾರಂಭ ಹಾಪುಡು 15ನೇ ತಾರೀಕಿಗೆ ಊರ್ದಕ್ಲು ಮಾತ್ರಲ್ಲ ಸೇರಿದ ಆಪುಣಂಚಿನ ಒಂದು ದೊಡ್ಡ ರಂಗ ಪೂಜೆ 5 ಬಕ್ಕ ದೇವರೇನೆ ನೆಟ್ಟಿ ಪುಷ್ಪರಥಡು ವೈಪುಣ್ಯ ಅಂದೆ ಆನಿ ಧಾರ್ಮಿಕ ಕಾರ್ಯಕ್ರಮ ಪುರ ಉಂಡು ಐಕೆ ಉಡುಪಿದ ಪೇಜಾವರ ಸ್ವಾಮೀಜಿಲ್ಲ ಅಂಚನೆ ಪಲಿಮಾರ ಮಠದ ಸ್ವಾಮೀಜಿಲ್ಲ ಬರ್ತದೆ ಐನು ಲೋಕಾರ್ಪಣೆ ಮಣಂಪೇರಿ 5 ಬಕ್ಕ 17ನೇ ತಾರೀಕಿಗೆ ವಿಶೇಷವಾಯಿನಂಚಿನ ವಿಷ್ಣುಮೂರ್ತಿ ದೇವರನ್ನ ಆಶೀರ್ವಾದ ಪಡೆಯುಂಡೆ ಪಣದು ಯಾನದಾಲ ಹೆಚ್ಚು ಕಮ್ಮಿ ಆದಿತ್ತಿನ ಪಾತ್ರೆನೆಟ್ಟು ನನ್ನರ ಮಾಪಿಗೆಣದು ನನ್ನ ಪಾತ್ರೆನ ಮುಗಿಪೆ ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ನಾನು ಈಗಾಗಲೇ ಪ್ರಸ್ತಾವಿಸಿದಂತೆ ನಮ್ಮ ಮಂದಿರ ಜೀರ್ಣೋದ್ಧಾರದಿಂದ ಹಿಡಿದು ಯಾವುದೇ ಬ್ರಹ್ಮ ಕಲಶೋತ್ಸವ ಆಯಿತು, ತದನಂತರ ವಾರ್ಷಿಕ ಮಹೋತ್ಸವಗಳು ಪ್ರತಿ ವರ್ಷ ನಡೀತಾ ಇದೆ. ಶ್ರದ್ಧಾ ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮ ನಡೀಬೇಕು ಅಂತಾದರೆ ಮೊದಲು ನಾವು ಅವರ ಹತ್ರ ಮಾರ್ಗದರ್ಶನ ತಗೊಳ್ಳುವಂಥದ್ದು ಶ್ರೀಯುತ ವೆಂಕಟೇಶ್ ಭಟ್ ಅವರ ಹತ್ರ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿ ಇಲ್ಲಿ ಏಳಿಗೆಗೆ ಕಾರಣಕರ್ತರಾಗಿರುವಂತಹ ವೆಂಕಟೇಶ್ ಭಟ್ ಅವರಿಗೆ ವಂದನೆಗಳು. ಈಗ ಮುಖ್ಯ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗಿರುವಂತಹ ಶ್ರೀಯುತ ಹರಿಶ್ಚಂದ್ರ ಶೆಟ್ಟಿಗಾರ್ ಅವರು ಉಪಾಧ್ಯಕ್ಷರು ಕೊನಾಜೆ ಗ್ರಾಮ ಪಂಚಾಯತ್ ಕುಳಿತಳ್ಳಿಂದರೆ ಶುಭವನ್ನು ಹಾರೈಸಿದ್ದಾರೆ. ವಂದನೆಗಳು. ಶ್ರೀಯುತ ಗಿರೀಶ್ ಆಳ್ವ ಮೋರ್ಲಾ ಅವರ ಕೂಡ ಗೌರವ ಉಪಸ್ಥಿತಿಯಲ್ಲಿ ಉಪಸ್ಥಿತರಿದ್ದು ನಮಗೆ ಕುಳಿತಳ್ಳಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಶ್ರೀಯುತ ಪ್ರಸನ್ನ ಶೆಟ್ಟಿ ಇರಾ ಅವರು ಧಾರ್ಮಿಕ ಸಾಮಾಜಿಕ ಮುಂದಾಳು, ಅವರು ಕೂಡ ಯುವಕ ಮಂಡಲ ಇರಾ ಅದರ ಅಧ್ಯಕ್ಷರು ಕೂಡ ಹೌದು. ಇರಾ ದೇವಸ್ಥಾನದಲ್ಲಿ ಹಲವು ರೀತಿಯಲ್ಲಿ ಧಾರ್ಮಿಕ ಸೇವೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ನಮಗೆ ಗೊತ್ತಿದೆ. ತಮ್ಮ ಇರುವಿಕೆಯನ್ನು ಭಾಳ ಗೌರವಪೂರ್ವಕವಾಗಿ ಗುರುತಿಸಿಕೊಂಡು ತಮಗೂ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೆ ಶ್ರೀಮತಿ ಶಾರದಾ ಅಕ್ಕ ಜಿರೆಡ್ಡು ಬಾತೆರ ನಮ್ಮ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು, ಇವರಿಂದ ಈ ಧಾರ್ಮಿಕ ಚಿಂತನಾ ಕಾರ್ಯಕ್ರಮದಲ್ಲಿ ಒಂದು 2 ನಿಮಿಷದ ಶುಭ ಹಾರೈಕೆಗಳು ನಿಮ್ಮಿಂದ. ಪ್ರತಿದಿನ ಬೆಳಗಾದ ತಕ್ಷಣ ನಾವು ಬಹಳಷ್ಟು ನ್ಯೂಸ್ಗಳನ್ನು ಕೇಳ್ತಾ ಇದ್ದೇವೆ, ವಾರ್ತೆಗಳನ್ನು. ಏನೆಲ್ಲ ವಾರ್ತೆಗಳು ಅಂತ ಹೇಳಿದರೆ, ನಮ್ಮ ಈಗಿನ ಒಂದು ಜೀವನ ಯಾವ ರೀತಿ ಇದೆ, ನಮ್ಮ ಮಕ್ಕಳು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಏನೆಲ್ಲ ತೊಂದರೆಗಳಾಗ್ತದೆ ಎಂಬುದನ್ನು ನಾವು ಯೋಚಿಸಿದಾಗ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಇದ್ದೇವಾ ಅನ್ನೋದು ನಾವು ಯೋಚಿಸಬೇಕಾದಂತಹ ಈ ಒಂದು ಸಂದರ್ಭ ಆಗಿದೆ. ಯಾಕೆ ಅಂತ ಹೇಳಿದರೆ, ಇವತ್ತು ಹುಟ್ಟಿದ ಮಗುವಿನಿಂದ ಹಿಡಿದು 18 ವರ್ಷದವರೆಗೆ ಎಲ್ಲರೂ ಮಕ್ಕಳು. ಇಲ್ಲಿ ಕೂಡ ತುಂಬ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ
ನಾವು ಇಂತಹ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬಂದು ಖಂಡಿತವಾಗಿಯೂ ಇಲ್ಲಿ ಏನು ಸಿಗ್ತದೆ ನಾವು ಅದನ್ನು ಕೇಳಿಕೊಂಡು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾದ್ದು ನಮ್ಮ ಧರ್ಮ. ಮೊದಲು ನಮ್ಮ ಮನೆಗಳಲ್ಲಿ ನಾವು ಯೋಚನೆ ಮಾಡಿದರೆ ಹಿರಿಯರಿದ್ದರು, ಅಜ್ಜ ಅಜ್ಜಿ ಇದ್ದರು, ಅಪ್ಪ ಕೆಲಸಕ್ಕೆ ಹೋಗ್ತಿದ್ರು, ಅಮ್ಮ ಮನೆಯಲ್ಲಿದ್ದುಕೊಂಡು ಎಲ್ಲ ರೀತಿಯ ಲಾಲನೆ ಪೋಷಣೆಯೊಂದಿಗೆ ಅಜ್ಜ ಅಜ್ಜಿಯ ಮಾರ್ಗದರ್ಶನದಲ್ಲಿ ಮಗು ಚೆನ್ನಾಗಿ ಬೆಳೀತಿತ್ತು. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ಆ ಮಗು ಮಾತ್ರ. ಮಗುವಿನ ಕೈಯಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಮೊಬೈಲ್ ಮತ್ತು ಕಂಪ್ಯೂಟರನ್ನು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾವು ಹೇಳಿದ್ದನ್ನು ಮಗು ಕೇಳೋದಿಲ್ಲ ಅಂಥೇಳಿ ಎಲ್ಲೋ ಆಶ್ರಮ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಹಾಕ್ತಾ ಇದ್ದೀವಿ. ಉತ್ತಮ ಶಿಕ್ಷಣ ನಮ್ಮ ಮಗುವಿಗೆ ಸಿಗಬೇಕು ಅಂತ. ಆದರೆ ನಮ್ಮ ಮಗು ಅಲ್ಲಿ ಉತ್ತಮವಾಗಿ ಕಲಿತಾ ಇದೆಯಾ, ನಾವು ನಿಭಾಯಿಸ್ತಾ ಇದ್ದೇವ ನಮ್ಮ ಜವಾಬ್ದಾರಿಯನ್ನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇಂದು ಆಶ್ರಮಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ವೃದ್ಧಾಶ್ರಮಗಳದ್ದು. ಯಾಕೆ ಅಂತ ಹೇಳಿದರೆ ನಮ್ಮ ಮಕ್ಕಳನ್ನು ಮನೆಯಲ್ಲಿ ನಾವು ವಿದ್ಯಾಭ್ಯಾಸ ಕೊಡಲಿಕ್ಕೆ ನಮಗೆ ಸಮಯ ಇಲ್ಲ. ನಾವು ಗಳಿಕೆಯಲ್ಲಿ ಅಥವಾ ನಮ್ಮದೇ ಕೆಲಸದಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಮಕ್ಕಳನ್ನು ಹಾಸ್ಟೆಲ್ಗಳಲ್ಲಿ ಕಲಿಸ್ತೇವೆ. ಆ ಹಾಸ್ಟೆಲ್ನಲ್ಲಿ ಕಲಿತಂಥ ಮಕ್ಕಳು ನಾಳೆ ನಮ್ಮನ್ನು ಎಲ್ಲಿ ಇಟ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ವೃದ್ಧಾಶ್ರಮ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ಪಕ್ಕದ ಶಾಲೆಯಲ್ಲಿ ಓದಿಸೋಣ, ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಡೋಣ. ಅಲ್ಲಿ ಏನು ಕಷ್ಟ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ದಿನ ಬೆಳಗಾದರೆ ಕೇಳ್ತೇವೆ ಅಲ್ಲಿ ಅತ್ಯಾಚಾರ, ಇನ್ನೊಂದು ಕಡೆಯಲ್ಲಿ ಆತ್ಮಹತ್ಯೆ, ಮತ್ತೊಂದು ಕಡೆಯಲ್ಲಿ ದೌರ್ಜನ್ಯ, ಇನ್ನೊಂದು ಕಡೆಯಲ್ಲಿ ಮದುವೆ ಆದಂಥ ಹೆಣ್ಣು ಮಗುವಿಗೆ ಅವರ ಮನೆಯವರಿಂದ ಬೆಂಕಿ ಹಚ್ಚಿ ಸುಡುವಂಥದ್ದು, ಹಲವಾರು ಸಮಸ್ಯೆಗಳನ್ನು ಕೊಡುವಂಥದ್ದು. ಯಾಕೆ ಈ ಥರ ಆಗ್ತಾ ಇದೆ? ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ದೇವಾ? ಖಂಡಿತವಾಗಿಯೂ ನಾವು ಯೋಚನೆ ಮಾಡಬೇಕಾಗಿದೆ. ಎಲ್ಲಿ ತಪ್ತಾ ಇದ್ದೇವೆ? ನಾವು ಮಕ್ಕಳಿಗೆ ಧೈರ್ಯವನ್ನು ತುಂಬ್ತಾ ಇದ್ದೇವಾ? ಎಲ್ಲಿ ಕಷ್ಟ ಆದಾಗ ಮಗು ಆತ್ಮಹತ್ಯೆಗೆ ಯಾಕೆ ಹೋಗ್ತದೆ, ಮನೆ ಬಿಟ್ಟು ಯಾಕೆ ಓಡ್ತದೆ, ಎಲ್ಲೋ ಪ್ರೀತಿ ಎಂಬ ಕಾಣದ ಕೈಗೆ ಕಾಣಿಕೆಯಾಗಿ ಮೃತ್ಯು ಕೂಪಕ್ಕೆ ಯಾಕೆ ದೂಡ್ತಾ ಇದ್ದೇವೆ ನಾವು ಮಕ್ಕಳನ್ನು ಅನ್ನೋದನ್ನು ಅಮ್ಮಂದಿರಿಗೆ ಮಹತ್ತರವಾದ ಜವಾಬ್ದಾರಿ ಇದೆ. ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಮಕ್ಕಳಲ್ಲಿ ಮಾತಾಡಲಿಕ್ಕೆ ನಮಗೆ ಸಮಯ ಇದೆಯಾ ಅಂತ. ಮನೆಯಲ್ಲಿರುವಂತಹ ಮಾತೆಯಂದರು ಕೂಡ ಹಲವಾರು ಧಾರಾವಾಹಿಗಳು ನಮಗಿದೆ, ಹಲವಾರು ಮೆಸೇಜ್ಗಳಿದೆ. ಮಕ್ಕಳ ಕೈಗೆ ಮೊಬೈಲನ್ನು ಕೊಡ್ತೀವಿ ಅಥವಾ ಕಂಪ್ಯೂಟರ್ ಕೊಡ್ತೇವೆ, ನಾವು ನಮ್ಮ ಕೆಲಸದಲ್ಲಿ ತಲ್ಲೀನರಾಗ್ತೇವೆ. ಆದರೆ ಮಗು ಏನು ಮಾಡ್ತಾ ಇದೆ ಅಂತ ನೋಡ್ತಾ ಇಲ್ಲ. ದಯವಿಟ್ಟು ನಾವು ಯೋಚನೆ ಮಾಡೋಣ. ನಮ್ಮ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸುವ, ಮಕ್ಕಳಿಗೆ ಜೀವನದ ಮೌಲ್ಯವನ್ನು ಹೇಳಿಕೊಡುವ. ಏನು ಜೀವನದ ಮೌಲ್ಯ ಅಂತ ಹೇಳಿದರೆ, ಧೈರ್ಯ ಸಮಸ್ಯೆಗಳು ಬಂದಾಗ ಆತ್ಮಹತ್ಯೆ ಎನ್ನುವುದು ಖಂಡಿತವಾಗಿಯೂ ಪರಿಹಾರ ಅಲ್ಲ. ಅಲ್ಲಿ ಅವರ ಜೊತೆಗೆ ನಾವು ತಂದೆ ತಾಯಿಯಾಗಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಧಾರ್ಮಿಕತೆಯವರಿರ್ಬೋದು, ಬೇಕಾದಷ್ಟು ಜನ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಇದ್ದೇವೆ ಅನ್ನುವಂಥ ಧೈರ್ಯವನ್ನು ತುಂಬೋಣ. ಮಕ್ಕಳಿಗೆ ನಾವು ಸರಿಯಾದ ದಾರಿಯನ್ನು ತೋರಿಸೋಣ. ಎಲ್ಲಿ ಗಂಡು ಮಗುವಿಗಿರ್ಬೋದು, ಹೆಣ್ಣು ಮಗುವಿಗಿರ್ಬೋದು, ತೊಂದರೆ ಕೊಡುವವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿರ್ಬೋದು, ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಿರ್ಬೋದು. ಆ ತೊಂದರೆ ಕೊಟ್ಟಾಗ ಏನು ಮಾಡಬೇಕು ಅಥವಾ ಮಾತನಾಡಿಸುವಾಗ ಏನು ಮಾಡಬೇಕು, ಯಾರಲ್ಲಿ ಹೇಳಬೇಕು, ನಾವು ಮಾತಾಡಿಸೋಣ ಮಕ್ಕಳನ್ನು. ಅರ್ಧ ಗಂಟೆ ಮನೆಯಲ್ಲಿ ಮಕ್ಕಳಿಗೋಸ್ಕರ ಇಡೋಣ ಅಂತ ಹೇಳುತ್ತಾ, ಏನು ಮಗು ನೋಡಿದೆ, ಏನು ತಿಂದಿದೆ, ಯಾರಲ್ಲಿ ಮಾತಾಡಿದೆ, ಯಾವ ಕೆಲಸ ಮಾಡಿದೆ, ಪ್ರತಿಯೊಂದನ್ನು ನಾವು ಮಾತನಾಡಿಸುವುದರ ಮೂಲಕ ಹಲವಾರು ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊಬೈಲನ್ನು ಕೊಡ್ತೇವೆ, ಮೊಬೈಲಲ್ಲಿ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನೋದನ್ನು ನಾವು ನೋಡೋಣ. ಬೇಕಾದಷ್ಟು ಹಣ ಕೊಟ್ಟು ತೆಗೆದುಕೊಟ್ಟಂಥ ಮೊಬೈಲಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಗಮನಿಸೋಣ. ಇದರಿಂದ ನಾಳೆ ಬರುವಂಥ ಹಲವಾರು ಸಮಸ್ಯೆಗಳನ್ನು ನಾವು ದೂರ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ನಾವಿಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೂ ಕೂಡ ಒದಗಿಸಿಕೊಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ಮಾಡುವಂತಹ ಈ ಒಂದು ಉತ್ತಮವಾದಂಥ ಕಾರ್ಯದಲ್ಲಿ ಖಂಡಿತವಾಗಿಯೂ ನಮ್ಮ ಪರಿಸರದ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆದಾಗ ನಾವೆಲ್ಲರೂ ಇದ್ದೇವೆ ಅನ್ನುವಂತಹ ಭರವಸೆಯೊಂದಿಗೆ ಮಕ್ಕಳನ್ನು ಉತ್ತಮ ಮಾರ್ಗದಲ್ಲಿ ನಡೆಸಲಿಕ್ಕೆ ನಾವೆಲ್ಲ ದಿಟ್ಟ ಹೆಜ್ಜೆಯನ್ನಿಡೋಣ ಅಂತ ತಿಳಿಸುತ್ತಾ, ಇಲ್ಲಿ ಏನಾದರೂ ನಾನು ಆಡಿದಂಥ ಮಾತುಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸುತ್ತಾ, ಈ ಒಂದು
ಯಾರೆಲ್ಲ ನಾವು ಬಂದಿದ್ದೇವೆ ಬಾರದವರಿಗೂ ಕೂಡ ವಿಷಯವನ್ನು ತಿಳಿಸುವಂತೆ, ಮತ್ತು ಏನಾದರೂ ನಾನು ಈ ಪರಿಸರದವಳೆ ದೂರದವಳಲ್ಲ, ಯಾವುದೇ ಸಮಸ್ಯೆಗಳಿದ್ದಾಗ ಖಂಡಿತವಾಗಿಯೂ ಇಲಾಖಾ ಮಟ್ಟದಲ್ಲಿರ್ಬೋದು ಅಥವಾ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ನಮ್ಮ ಗಮನಕ್ಕೆ ತಂದಲ್ಲಿ ಖಂಡಿತವಾಗಿಯೂ ನಾನು ಕಾರ್ಯಪ್ರವೃತ್ತರಾಗಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಭಾರತಾಂಬೆಯ ಚರಣ ಕಣಮರಗಳಿಗೆ ಅರ್ಪಿಸುತ್ತಿದ್ದೇನೆ. ವಂದನೆಗಳು. ಮಕ್ಕಳ ಬಗ್ಗೆ ಬಹಳ ಕಾಳಜಿ ಅವರಿಗೆ. ಯಾಕೆಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಹಲವಾರು ಮಕ್ಕಳ ಕಾರ್ಯಚಟುವಟಿಕೆಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿಕೊಂಡು ಅದೆಷ್ಟೋ ಸಂಘ ಸಂಸ್ಥೆಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಮಕ್ಕಳಿಗೆ ಬೇಸಿಗೆ ಶಿಬಿರ ಮುಂತಾದ ಶಿಬಿರಗಳನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿಕೊಂಡು ಬಂದವರು ಶ್ರೀಮತಿ ಶಾರದಾ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದು 2 ಹಿತನುಡಿಗಳನ್ನು ಆಡಿದಿರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇದೀಗ ಸನ್ಮಾನಿತರು ಶ್ರೀ ಆನಂದ ಪುಳ್ಳು, ಇವತ್ತು ಅವರಿಗೆ ಸನ್ಮಾನ ಇದೆ. ಆನಂದ ಪುಳ್ಳು ನಿವೃತ್ತ ಅಂಚೆ ನಿರ್ವಾಹಕರು, ಅಸೇಗೋಳಿ ಅಂಚೆ ಕಚೇರಿ. ತಮಗೆಲ್ಲ ಗೊತ್ತಿರುವ ಹಾಗೆ ಇದೀಗ ನಿವೃತ್ತಿ ಹೊಂದಿದ್ದಾರೆ. ನಮ್ಮವರೇ, ಉತ್ತಮ ಕ್ರೀಡಾಪಟು ಕೂಡ ಹೌದು, ವಾಲಿಬಾಲ್ ಪಟು, ಉತ್ತಮ ಕ್ರೀಡಾಪಟು. ಈಗ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಆನಂದ ಇವರ ವ್ಯಕ್ತಿ ಪರಿಚಯವನ್ನು ಸುಮನಾ ಗಿರೀಶ್ ಅವರು ವಾಚಿಸಲಿಕ್ಕಿದ್ದಾರೆ. ದಯವಿಟ್ಟು ಸನ್ಮಾನ ಪೀಠದಲ್ಲಿ ಆನಂದ ಅವರು ಕುಳಿತುಕೊಳ್ಬೇಕು, ಆಸೀನರಾಗಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ದಿನಾಂಕ 9/12/2025 ಮಂಗಳವಾರದಂದು ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ನಡೆಯುತ್ತಿರುವ 30 ದಿನಗಳ ಸಂಧ್ಯಾ ಭಜನಾ ಸಂಕೀರ್ತನೆಯ ಧಾರ್ಮಿಕ ಚಿಂತನ ಕಾರ್ಯಕ್ರಮದಲ್ಲಿ ಅಸೈಗೋಳಿ ಶಾಖಾ ಅಂಚೆ ಕಚೇರಿಯಲ್ಲಿ ಸುಮಾರು 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅಸೈಗೋಳಿ ಶಾಖಾ ಅಂಚೆ ಕಚೇರಿಯ ಶಾಖಾ ಅಂಚೆಪಾಲಕರಾದ ಶ್ರೀ ಆನಂದ ಪುಲ್ಲು ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಸಹನೆಗಿಂತ ಮಿಗಿಲಾದ ಶಿಸ್ತಿನ ನಿಯಮವಿಲ್ಲ. ಸಹನೆಯು ತಪಗಳಲ್ಲೇ ಶ್ರೇಷ್ಠವಾದದ್ದು. ಸಹನೆಗಿಂತ ಮಿಗಿಲಾದ ಶ್ರೇಷ್ಠ ಗುಣ ಇನ್ನೊಂದಿಲ್ಲ. ಯಾರ ಬಲವು ಸಹನೆಯು ಆತನೇ ಶ್ರೇಷ್ಠ ಎನ್ನುವ ಸೂಕ್ತಿಯಂತೆ ತಮ್ಮ ವ್ಯಕ್ತಿತ್ವದಲ್ಲಿ ಸಹನೆ, ತಾಳ್ಮೆ, ಕಠಿಣ ಪರಿಶ್ರಮವನ್ನು ಅಳವಡಿಸಿಕೊಂಡ ತಾವು ತಮ್ಮ ವೃತ್ತಿ ಜೀವನದಲ್ಲಿ ತಾವು ಸಲ್ಲಿಸಿದ ಸೇವೆಯ ಮುಖೇನ ಎಲ್ಲ ಜನರ ಹೃದಯವನ್ನು ಗೆದ್ದಿರುತ್ತೀರಿ. ಶ್ರೀ ಪಕ್ರು ಮಡಿವಾಳ ಮತ್ತು ಶ್ರೀಮತಿ ಬಾಗಿ ದಂಪತಿಗಳ ಮಗನಾಗಿ ಜನಿಸಿದ ತಾವು ಅಸೈಗೋಳಿ ವಿದ್ಯೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು, ಮುಡಿಪು ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಹಾಗೂ ಬಿಕಾಂ ಪದವಿಯನ್ನು ಪಡೆದ ತಾವೊಬ್ಬ ಪದವೀಧರರು. ಅಸೈಗೋಳಿ ಶಾಖಾ ಅಂಚೆ ಕಚೇರಿಯಲ್ಲಿ 1/6/1990 ಶಾಖಾ ಅಂಚೆ ಪಾಲಕರಾಗಿ ಕರ್ತವ್ಯಕ್ಕೆ ಪಾದಾರ್ಪಣೆಗೈದ ತಾವು ಸ್ವಂತವಾಗಿ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಯೋಜನೆ ಹಾಕಿಕೊಂಡು ಊರವರ ಸಹಕಾರದೊಂದಿಗೆ ಶಾಶ್ವತವಾಗಿ ಅಂಚೆ ಕಚೇರಿ ಸ್ಥಾಪನೆ ಮಾಡಿ ಯಶಸ್ಸನ್ನು ಕಂಡಿರುತ್ತೀರಿ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಸಮಾಜಮುಖಿ ಧಾರ್ಮಿಕ ಕೆಲಸಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿಕೊಂಡು ಬರುತ್ತಿರುವುದು ಅಭಿನಂದನೀಯ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿಯೂ ಸೇವಾ ಕಾರ್ಯವನ್ನು ಮಾಡಿಕೊಂಡು ಬರುತ್ತಿರುವಿರಿ. ತಮ್ಮ ಎಲ್ಲ ಸೇವೆಯನ್ನು ಪರಿಗಣಿಸಿ ಇಂದು ತಮ್ಮ ನಿವೃತ್ತಿಯ ಸಂದರ್ಭದಲ್ಲಿ ಕ್ಷೇತ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ನಿಮ್ಮ ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎನ್ನುವುದು ನಮ್ಮ ಪ್ರಾರ್ಥನೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಪರಂಜ್ಯೋತಿ ಮಾತೃಮಂಡಳಿ, ಸಂಧ್ಯಾ ಭಜನೋತ್ಸವ ಸಮಿತಿ, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಅಭಿನಂದನೆಗಳನ್ನು ಸಲ್ಲಿಸುವ. ಸಮಾಜಮುಖಿಯಾಗಿ ಧಾರ್ಮಿಕ ಸೇವೆಯನ್ನು ಹಾಗೆ ಕ್ರೀಡಾಭಿಮಾನಿಯಾಗಿ ಕ್ರೀಡಾಪಟುವಾಗಿ ಹಲವಾರು ರೀತಿಯಲ್ಲಿ ಸೇವಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇದೀಗ ನಿವೃತ್ತಿಗೊಂಡಿರುವ ಶ್ರೀಯುತ ಆನಂದ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಅವರಿಗೆ ಪೂಜನೀಯ ವೆಂಕಟೇಶ್ ಭಟ್ ಅವರು ಶಾಲು ಹೊದಿಸಿ ಅವರಿಗೆ ಹಾರಾರ್ಪಣೆ ಮಾಡೋದರೊಂದಿಗೆ ಗೌರವಿಸ್ತಾ ಇದ್ದಾರೆ. ಎಲ್ಲ ಟ್ರಸ್ಟಿಗಳು, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಕೂಡ ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇದೀಗ ಸರ್ವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಕ್ಷೇತ್ರದ ವತಿಯಿಂದ ಭಕ್ತಿಯ ಗೌರವಾರ್ಪಣೆ ನಡೀತಾ ಇದೆ ಆನಂದ ಅವರಿಗೆ. ಆನಂದ ಪುಲ್ಲು
ನಿವೃತ್ತ ಅಂಚೆ ನಿರ್ವಾಹಕರು ಅಸೇಗೋಳಿ ಅಂಚೆ ಕಚೇರಿ ಇವರಿಗೆ ಗೌರವದ ನಮನಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸುವ ಉತ್ತಮ ಕ್ರೀಡಾಪಟುವಾಗಿ ಒಬ್ಬ ತಾಳ್ಮೆಯಿಂದ ಎಲ್ಲ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ಸ್ಪಂದಿಸಿಕೊಂಡು ಅಂಚೆ ಕಚೇರಿಯಲ್ಲಿ ಅಂಚೆ ನಿರ್ವಾಹಕರಾಗಿ ಸೇವೆ ಚಪ್ಪಾಳೆಯ ವಂದನೆಗಳು, ಧನ್ಯವಾದಗಳು ಎಲ್ಲ ಅತಿಥಿ ಅಭ್ಯಾಗತರಿಗೆ ಇದೆ. ಅದು ನಮ್ಮ ಪ್ರೊಫೆಸರ್ ಸರೋಜಿನಿ ಅವರಿಗೆ ಗೊತ್ತಿಲ್ಲ. ಯಾಕೆಂತಂದರೆ ಅವರು ಮಾಡಿದಂಥ ಸೇವೆ ಇವತ್ತು ಎಷ್ಟೋ ಮಂದಿಗೆ ಆಗಿರ್ಬೋದು. ಇಷ್ಟು ಮಂದಿ ಮಹಿಳೆಯರು ಮಾತೆಯರು ಸೇರಿಕೊಂಡಿದ್ದೀರಿ. ಇವರನ್ನು ಗೌರವ ಮಾಡಲಿಕ್ಕೆ ಒಂದು ಅರ್ಥ ಇದೆ, ಇದರಲ್ಲಿ ಒಂದು ಸಣ್ಣ ಗುಟ್ಟು ಕೂಡ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಹಳ್ಳಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರುವ ಒಂದು ಮಹಿಳೆ, ಹೆಮ್ಮೆಯ ಮಹಿಳೆ ಅಂತೇಳಿದರೆ ಪ್ರೊಫೆಸರ್ ಸರೋಜಿನಿ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಮಾತ್ರವಲ್ಲದೆ ಅವರ ಸಾಧನೆಯ ಕಿರು ವರದಿಯನ್ನು ಶ್ರೀಮತಿ ವನಿತಾ ಅವರು ವಾಚಿಸ್ತಾರೆ. ಆವಾಗ ತಮಗೆಲ್ಲರಿಗೂ ಸಣ್ಣ ವರದಿ ಮಾಡಿದ್ದೇವೆ. ಅವರ ಬಯೋಡೇಟಾ ಸುಮಾರು 2 ಪುಟ ಇತ್ತು. ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಓದಬೇಕು. ಇದು ಎಲ್ಲ ಮಕ್ಕಳಿಗೆ ಸ್ಫೂರ್ತಿಯಾಗಿರಬೇಕು, ಎಲ್ಲ ಪೋಷಕರಿಗೆ ಸ್ಫೂರ್ತಿಯಾಗಿರಬೇಕು ಅಂತೇಳಿ ವಿನಂತಿಸಿಕೊಂಡು ಇದೀಗ ವಾಚನವನ್ನು ಮಾಡ್ತಾರೆ ವನಿತಾ. ಮಂದಿರ ಅಸೇಗೋಳಿ ದಿನಾಂಕ 9/12/2025 ಮಂಗಳವಾರದಂದು ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ನಡೆಯುತ್ತಿರುವಂತಹ 30 ದಿನಗಳ ಸಂಧ್ಯಾ ಭಜನಾ ಸಂಕೀರ್ತನೆಯ ಧಾರ್ಮಿಕ ಚಿಂತನ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕೈಗಾರಿಕಾ ರಸಾಯನಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ BK ಸರೋಜಿನಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಸುಳ್ಯ ತಾಲೂಕು ಮರ್ಕಂಜ ಗ್ರಾಮದ ಶ್ರೀ ಕುಂಜನ್ನಗೌಡ ಮತ್ತು ಶ್ರೀಮತಿ GB ಕೆಂಚಮ್ಮ ದಂಪತಿಗಳ ಮಗಳಾಗಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ಕಂಜ, ಪ್ರೌಢ ವಿದ್ಯಾಭ್ಯಾಸವನ್ನು ಸರಕಾರಿ ಪ್ರೌಢಶಾಲೆ ಸುಳ್ಯ, ಪದವಿಯನ್ನು ವಿವೇಕಾನಂದ ಪುತ್ತೂರು MC ಮತ್ತು PhDಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರುವಿರಿ. ಮಹಿಳಾ ವಿಜ್ಞಾನ ಕಾಲೇಜಿನಲ್ಲಿ ಉದ್ಯೋಗ ಆರಂಭಿಸಿ 1987ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಾಯೋಜಕರಾಗಿ ಸಹಾಯಕಿಯಾಗಿ ಸೇವೆಗೆ ಸೇರಿದಿರಿ. 2001ರಲ್ಲಿ PA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇರಿ 2013ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೈಗಾರಿಕಾ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ನಿಯುಕ್ತಿಗೊಂಡಿದ್ದೀರಿ. 2023ರಿಂದ ಹಿರಿಯ ಪ್ರಾಧ್ಯಾಪಕರಾಗಿ ಬಡ್ತಿ ಹೊಂದಿರುವಿರಿ. ಸೇವೆ ಸಲ್ಲಿಸಿದ್ದೀರಿ. ಕ್ರಿಯಾಶೀಲರ ಕೆಲಸವೇ ವಿಶ್ರಾಂತಿ ಎನ್ನುವ ಸೂಕ್ತಿಯಂತೆ ತಾವು ತಮ್ಮ ವೃತ್ತಿ ಜೀವನದಲ್ಲಿ ಸಂಶೋಧನಾ ಚಟುವಟಿಕೆಗಳನ್ನು 1994ರಲ್ಲಿ ಆರಂಭಿಸಿ ಒಟ್ಟು 454 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದೀರಿ. ಇವರ ಮಾರ್ಗದರ್ಶನದಲ್ಲಿ 15 ಮಂದಿ PhD ಪದವಿಯನ್ನು ಮತ್ತು ಈಗಾಗಲೇ 6 ಮಂದಿ ಸಂಶೋಧನೆ ಮಾಡುತ್ತಿದ್ದಾರೆ. ತಮ್ಮ ಎಲ್ಲ ಸಾಧನೆಗಳಿಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯದ ಮಹಿಳಾ ಪ್ರಾಧ್ಯಾಪಕರುಗಳಲ್ಲಿ ಅತಿ ಹೆಚ್ಚು ಉಲ್ಲೇಖಗಳನ್ನು ಹೊಂದಿರುವ ದಾಖಲೆ ನಿಮ್ಮದಾಗಿದೆ. ಅಖಿಲ ಭಾರತ ತಾಂತ್ರಿಕ ಮಂಡಳಿಯಿಂದ 2003ರಲ್ಲಿ ಕ್ಯಾರಿಯರ್ ಅವಾರ್ಡ್ ಫಾರ್ ಯಂಗ್ ಟೀಚರ್ಸ್ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ತಮ್ಮ ಉದ್ಯೋಗದ ಉದ್ದಕ್ಕೂ ಉತ್ತಮ ಅಧ್ಯಾಪಕಿಯಾಗಿ ಗುರುತಿಸಿಕೊಂಡ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಯನ್ನು ಗುರುತಿಸಿ 2017ರಲ್ಲಿ ಸೂಪರ್ ಸಾಧಕಿ ಎಂಬ ಬಿರುದು ಒಲಿದು ಬಂದಿರುತ್ತದೆ. ಮಾತ್ರವಲ್ಲದೆ ಜನಪ್ರಿಯ ಲೇಖನಗಳನ್ನು ನಿಯತಕಾಲಿಕೆಯಲ್ಲಿ ಬರೆದುಕೊಂಡು ಬಂದಿರುತ್ತೀರಿ. ಅದರೊಂದಿಗೆ UGC ಮಹಿಳಾ ಅಧ್ಯಯನ ಕೇಂದ್ರದ ಪ್ರಭಾರ ನಿರ್ದೇಶಕಿಯಾಗಿಯೂ ಸೇವೆ ಸಲ್ಲಿಸಿಕೊಂಡು ಬಂದಿರುತ್ತೀರಿ. ಇಷ್ಟೆಲ್ಲ ಸಾಧನೆಗಳನ್ನು ಗಳಿಸಿದ ತಾವು 2025ನೇ ಇಸವಿ ನವೆಂಬರ್ ತಿಂಗಳಿನಲ್ಲಿ ಸಹಜ ನಿವೃತ್ತಿಯನ್ನು ಹೊಂದಿರುತ್ತೀರಿ. ನಿಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎನ್ನುವುದು ನಮ್ಮ ಪ್ರಾರ್ಥನೆ. ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್, ಪರಂಜ್ಯೋತಿ ಮಾತೃಮಂಡಳಿ, ಸಂಧ್ಯಾ ಭಜನೋತ್ಸವ ಸಮಿತಿ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿ. ಜೋರದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಮರ್ಪಣೆ ಮಾಡೋಣ. ಸುಮಾರು 15 ವಿದ್ಯಾರ್ಥಿಗಳಿಗೆ PhDಯನ್ನು ಗೌರವಾರ್ಪಣೆ ಮಾಡಿದ್ದು, ಅದಕ್ಕೆ ಮಾರ್ಗದರ್ಶನ ನೀಡಿದ್ದು ಅಂತೇಳಿದರೆ ಸುಲಭ ಕೆಲಸ ಅಲ್ಲ. ಈ ವಿಚಾರವಾಗಿ ನಾವು ಜೋರದ ಚಪ್ಪಾಳೆ ಮತ್ತೊಮ್ಮೆ ತಡಬೇಕು ನಮ್ಮ ಸರೋಜಿನಿ ಮೇಡಮ್ ಅವರಿಗೆ. ವಿಶೇಷವಾಗಿ 454 ಸಂಶೋಧನಾ ಲೇಖನಗಳನ್ನು ಬರೆದು ಅಂತೇಳಿದರೂ ಕೂಡ ಅದು ಸುಲಭ ಸಾಧ್ಯ. ಅಂತಹ ಬಹುಮುಖ ವ್ಯಕ್ತಿತ್ವ ಹೊಂದಿರುವಂತಹ BK ಸರೋಜಿನಿ ಅವರು ಈಗಾಗಲೇ ವೃತ್ತಿಯಲ್ಲಿ ನಿವೃತ್ತಿಯಾಗಿರ್ಬೋದು.
ಮಾತ್ರವಲ್ಲದೆ ಪ್ರತಿನಿತ್ಯ ಕೂಡ ಅವರು ಉತ್ತಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಪತ್ರಿಕೆ ಆಗಿರ್ಬೋದು, ಬೇರೆ ಬೇರೆ ಗ್ರಂಥಗಳನ್ನು ಕೂಡ ಅವರು ಬರೀತಾ ಇದ್ದಾರೆ. ಕವಿ ಕೂಡ ಹೌದು, ಉತ್ತಮ ಸಾಹಿತಿಗಳು ಕೂಡ ಹೌದು. ಇಂತಹ ಒಂದು ಬಹುಮುಖ ಪ್ರತಿಭೆಯ ಸರೋಜಿನಿ ಮೇಡಮ್ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಭಕ್ತಿಯ ದ್ಯೋತಕವಾಗಿ ಅವರ ಸಾಧನೆಗೆ ಅನುಗುಣವಾಗಿ ಅವರು ನಿವೃತ್ತಿ ಹೊಂದಿದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಗೌರವದ ನೆನಪಿನ ಕಾಣಿಕೆ ಹಾಗೂ ಫಲವಸ್ತುವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಜೋರದ ಚಪ್ಪಾಳೆಯ ಗೌರವವನ್ನು ನಾವೆಲ್ಲರೂ ಕೊಡೋಣ. ಹಾಗೂ ಎಲ್ಲ ಟ್ರಸ್ಟಿಯವರು ಕೂಡ ನಮ್ಮೊಂದಿಗೆ ಸೇರಿಕೊಂಡು ಧನ್ಯವಾದಗಳು. ಎಲ್ಲ ಗೌರವವನ್ನು ಸ್ವೀಕಾರ ಮಾಡಿದ್ದ ಇರುವರು ಶ್ರೀ ಆನಂದ ಅವರಿಗೂ ಹಾಗೂ ಸರೋಜಿನಿ ಮೇಡಮ್ ಅವರಿಗೂ ಧನ್ಯವಾದಗಳು. ಅದನ್ನು ಬಹುಶಃ ಇವತ್ತು ನಾನು ತುಂಬ ಭಾವುಕಳಾಗಿ ಮಾತಾಡಬೇಕು ಅಂತ ಅನಿಸ್ತದೆ. ಈ ಅಸೆಗೋಳಿಯಲ್ಲಿ ಅಥವಾ ಈ ಕೊಣಾಜೆ ಪರಿಸರಕ್ಕೆ ನಾನು ವಿದ್ಯಾಭ್ಯಾಸಕ್ಕಾಗಿ ಬಂದದ್ದು. 41 ವರ್ಷ ಆಯಿತು ಇಲ್ಲಿಗೆ ಬಂದು ಕೊಣಾಜೆಗೆ. 84ರಲ್ಲಿ ಒಂದು ಮಳೆಗೆ ನನಗೆ ಸೀಟ್ ಸಿಕ್ಕಿದೆ ಅಂತ ಆಗ ಕಾರ್ಡ್ ಬರ್ತದೆ. ನಾನು MScಗೆ ಸೀಟ್ ಸಿಕ್ಕಿರುತ್ತದೆ, ಆಗ ಕಾರ್ಡ್ ಬರ್ತದೆ. ಆ ಕಾರ್ಡು ತಗೊಂಡು ನಾನು ಅಣ್ಣ ನಮ್ಮ ಹೊಳೆಯಲ್ಲಿ ತುಂಬ ನಮ್ಮ ಆಸ್ತಿಯ ಸುತ್ತ ಹೊಳೆ ಇದೆ. ಹೊಳೆ ದಾಟಲಿಕ್ಕಾಗದೆ ಮನೆಯಲ್ಲಿ ಹಾಕಿದಂಥ ಬಟ್ಟೆಯನ್ನೇ ಹಾಕ್ಕೊಂಡು ಹೊಳೆ ದಾಟಿ ಇನ್ನೊಂದು ಮನೆಗೆ ಬಂದು ಇನ್ನೊಂದು ಮನೆಗೆ ಮಾರ್ಗದ ಹತ್ತಿರ ಬಂದು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ 5 ಮೈಲ್ ನಡಿಬೇಕು ನಮಗೆ ಬಸ್ ಸಿಗಬೇಕಾದ್ರೆ. ಹಾಗೆ ಬಸ್ನಲ್ಲಿ ಬಂದು ಇಲ್ಲಿ ಬಂದು ಮಂಗಳೂರು ಸ್ಟೇಟ್ ಬ್ಯಾಂಕಲ್ಲಿ ಇಳಿದು ಇಲ್ಲಿಂದ 55ನೇ ಬಸ್ ಹತ್ತಿ ಕೊಣಾಜೆ ಯೂನಿವರ್ಸಿಟಿಗೆ ಹೋಗಬೇಕು. ಆಗ ₹1.55 ಇದ್ದದ್ದು ಬಸ್ ಫೇರ್. ₹1.55 ಅಷ್ಟೇ ಇದ್ದದ್ದು. ಬಂದು ಕಂಡಕ್ಟರ್ ಹತ್ರ ಎವ್ರಿ ಸ್ಟಾಪಲ್ಲಿ ನಾನು ಅಥವಾ ಅಣ್ಣ ಕೇಳಿದೆ, ಕೊಣಾಜೆ ಬಂತ ತುಂಬ ದೂರ ಅನಿಸ್ತು ನಮಗೆ. ಆಗ ಅವ್ರು ಮನಿಪಂದಿ ಕುಳ್ಳಿಲೆ ಬಂದಾಗ ಪಣಪೆ ಜಪ್ಪಾಡುವೆ ನಿಕ್ಲೇನು ಅಂತ ಹೇಳಿದರು. ಹಾಗೆ ಹೇಳಿದ್ದು ಅಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಆಗ ಸೈನ್ಸ್ ಬಿಲ್ಡಿಂಗ್ ಅಂತ ನಾವೇನು ಹೇಳ್ತೇವೆ ಅದಿರಲಿಲ್ಲ. ನಮ್ಮ ಕೆಮಿಸ್ಟ್ರಿ ಕ್ಲಾಸು ಅಲ್ಲಿ ಹೆಲ್ತ್ ಸೆಂಟರಲ್ಲಿತ್ತು. ಈಗಿನ ಹೆಲ್ತ್ ಸೆಂಟರ್ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ ಮತ್ತು ಕ್ಲಾಸು. ಅಲ್ಲಿ ಹೋಗಿ ನಾನು ಅಡ್ಮಿಷನ್ ತಗೊಂಡು ಹಾಸ್ಟೆಲ್ ಅಡ್ಮಿಷನ್ಗೆ ಅರ್ಜಿ ಹಾಕಿ ಹೋದದ್ದು. ಹಾಸ್ಟೆಲ್ ಅಡ್ಮಿಷನ್ ಸಿಗುತ್ತಾ ಇಲ್ವ ಅಂತ ಒಂದು ಭಯ ಕೂಡ ಇತ್ತು. ಹಾಸ್ಟೆಲ್ ಅಡ್ಮಿಷನ್ ಸಿಕ್ಕಿತು. ಮತ್ತು MSc ಪಾಠವನ್ನು MSc ಕಲಿತಾ ಇರುವಾಗಲೇ ಈಗ ನನ್ನ ಪತಿಯವರಾದ ನಾರಾಯಣರವರ ಪರಿಚಯ ಆಯಿತು. ಪ್ರೇಮಕ್ಕೆ ತಿರುಗಿತ್ತು. ಪ್ರೇಮ ವಿವಾಹ ಆಯಿತು. ಆಮೇಲೆ ಇದೇ ಊರು ನನ್ನ ಊರಾಯಿತು. ಇದು ನನ್ನ ಸಂಕ್ಷಿಪ್ತ ಕತೆ. ಆಮೇಲಿಂದ ನಾವು ಸೇವೆಗೆ ಶುರು ಮಾಡ್ತೇವೆ. ಸೇವೆ ಮಾಡ್ತಾ ಇರುವಾಗ ಅಲ್ಲಿ ನಮಗೆ ಕೆಲಸ ಕಾರ್ಯಗಳು ನಾವು ಯೂನಿವರ್ಸಿಟಿಗೆ ಬೇಕಾಗಿ ನಾರಾಯಣಿಯವರಿಗೆ ಗೊತ್ತಿದೆ ಯೂನಿವರ್ಸಿಟಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡ್ತೇವೆ ನಾವು. ಅದರೊಂದಿಗೆ ಇನ್ನೂ ಕಲಿಬೇಕು ಅನ್ನುವಂಥ ಹಂಬಲ, ಪತಿಯವರ ಪ್ರೋತ್ಸಾಹ ಕೂಡ ಇತ್ತು. ಎರಡರಿಂದಾಗಿ ನನಗೆ ಕಲಿಯುವಂಥ ಹಂಬಲಕ್ಕೋಸ್ಕರ PhD ಮಾಡಲಿಕ್ಕೆ ಆಗ ನಾನ್ ಟೀಚಿಂಗ್ ಸ್ಟಾಫಿಗೆ ಅವಕಾಶ ಇರಲಿಲ್ಲ. ನಾವು ಎಲ್ಲರನ್ನೂ ನೆನೆಸ್ಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆಗ ಸವದತ್ತಿ ಅಂತ ಹೇಳುವಂಥ ವೈಸ್ ಚಾನ್ಸಲರ್ ಇದ್ದರು. ಯೂನಿವರ್ಸಿಟಿ ಕಾಲೇಜನ್ನು ಅಡಾಪ್ಟ್ ಮಾಡಿತ್ತು ಕಾಲೇಜು. ಆಗ ಏನಾಯಿತು ಅಂತ ಹೇಳಿದರೆ ನನಗೆ ಟೀಚಿಂಗ್ ತುಂಬ ಇಷ್ಟ, ನನಗೆ ನಾನ್ ಟೀಚಿಂಗ್ ಬೇಡ ಅಂತ ಹೇಳಿ ನಾನು ಅಲ್ಲಿಗೆ ಟೀಚಿಂಗಿಗೆ ಟೆಂಪರರಿ ಪೋಸ್ಟಿಗೆ ನಾನು ಪರ್ಮನೆಂಟ್ ಇದ್ದವಳು ಅಪ್ಲೈ ಮಾಡಿದೆ. ಆಗ ಸವದತ್ತಿಯವರು ಕೇಳಿದರು, ಏನು ನೀವು ಇಲ್ಲಿ ಸರ್ ಹೀಗೀಗೆ ನಾನ್ ಟೀಚಿಂಗ್ ಆದರೆ PhD ಮಾಡಲಿಕ್ಕೆ ಅವಕಾಶ ಇಲ್ಲ, ಟೀಚಿಂಗಿಗೆ ಹೋದರೆ PhD ಮಾಡಲಿಕ್ಕೆ ಅವಕಾಶ ಇದೆ, ನಾನು ಟೀಚಿಂಗಿಗೆ ಹೋಗ್ತೇನೆ ಅಂತ. ಅದಕ್ಕೆ ಅವರು ಹೇಳಿದರು, ಆಗ ನನ್ನ ಗೈಡ್ ಆಗಿದ್ದ ಶಿವರಾಮ್ ಹೊಳ್ಳ ಸರ್ ಅಂತ, ಅವರು ಪ್ರೊಫೆಸರ್ ಆಗ ಚೇರ್ಪರ್ಸನ್ ಆಗಿದ್ದರು. ಅವರು ಹೇಳಿದರು, ಅವ್ರ ಹತ್ರ ಸವದತ್ತಿ ಅವರು ಹೇಳಿದರು, ಏನ್ರಿ ಇಂಥ ಒಂದು ರೂಲ್ ಇದೆ ಏನ್ರಿ, ಶಿ ವಾಂಟ್ಸ್ ಟು ಡೂ PhD, ನೀವು ರೂಲ್ ಈಸ್ ಫಾರ್ ಹ್ಯೂಮನ್ ಮೇಡ್ ದ ರೂಲ್. ಇಫ್ ಸಂಬಡಿ ಈಸ್ ರಿಯಲಿ ವಾಂಟ್ ಟು ಡೂ ಸಮಥಿಂಗ್ ಯು ಹ್ಯಾವ್ ಟು ಯು ನೀಡ್ ನಾಟ್ ಬ್ರೇಕ್ ದ ರೂಲ್, ಯು ಕ್ಯಾನ್ ಬೆಂಡ್ ದ ರೂಲ್ ಅಂತ. ನೀವು ಅಪ್ಲೈ ಮಾಡಿ ಅಮ್ಮ ಅಂತ ಹೇಳಿದರು. ಹಾಗೆ ಅಪ್ಲೈ ಮಾಡಿದೆ. ನಮ್ಮ PhDಯ ಉದ್ದಕ್ಕೂ ನಾರಾಯಣಿಯವರೇ ನಮ್ಮ ಎಲ್ಲ ಕರೆಸ್ಪಾಂಡೆನ್ಸ್ ಮಾಡಿದವರು ಇಲ್ಲಿದ್ದಾರೆ. ಈ ಥರ ನನಗೆ ಒಂದು PhD ಸಿಕ್ಕಿತ್ತು. ಆಮೇಲೆ PhD ಆದಮೇಲೆ
PDF ಗೆ ಸಿಕ್ಕಿತ್ತು. ಆಗ ಯೂನಿವರ್ಸಿಟಿ ಎಗೇನ್ ನಾನ್ ಟೀಚಿಂಗ್ನವರು ಇಲ್ಲಿಂದ ರಜೆ ತಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಹೇಳಿದರು. ಆದ ಕಾರಣ ನಾನು ಟೀಚಿಂಗಿಗೆ ಸೇರಬೇಕು ಅನ್ನುವ ಹಂಬಲ ಜಾಸ್ತಿ ಆಗಿ PA ಕಾಲೇಜ್ ಆಗಲೇ ಶುರುವಾಗಿತ್ತು. ಅಲ್ಲಿಗೆ ನನ್ನ ಹಸ್ಬೆಂಡ್ ಒಂದಿನ ಹೀಗೆ ಹೋಗಿದ್ರು. ಹೋಗಿ ನೋಡುವಾಗ ಅವರ ಫ್ರೆಂಡ್ ಅಲ್ಲೇ ಅಡ್ಮಿನಿಸ್ಟ್ರೇಟರ್ ಆಗಿರು. ನಿನ್ನ ಹೆಂಡ್ತಿನ ಕಳಿಸ್ತೀಯ ಅಂತೇಳಿದರು. ಅವರು ಕಳಿಸ್ತೇನೆ ಅಂತೇಳಿ ಬಂದರು. ನನ್ನ ಹತ್ರ ಒಂದಾಗ ಕೇಳಿದ್ರು, ನೀವು ಹೋಗ್ತೀಯಾ ಅಂತ. ಹೋಗ್ತೇನೆ ನಾನು, ಆದರೆ ನಾನು ಒಂದು ಮಾತು ಕೇಳಿದೆ, ಅದು ಪ್ರೈವೇಟ್ ಕಾಲೇಜ್, ಎಲ್ಲಾದರೂ ಮುಳುಗಿದ್ರೆ ನನ್ನ ಕೆಲಸ ಇಲ್ಲದಾದರೆ ನೀವು ಎಲ್ಲೇ ನನ್ನನ್ನು ಸಾಕ್ತಿರಲ್ಲ ಅಂತ ಕೇಳಿದೆ. ಹೌದು, ಹೆಂಡತಿಯನ್ನು ಸಾಕದ ಗಂಡ ಇರ್ತಾನಂತ ಗೊತ್ತಿಲ್ಲ ನನಗೆ, ಹಾಗೆ ಹೇಳಿದರು. ಹಾಗೆ ನಾನು ಆ ಜಾಬಿಗೆ ಅಲ್ಲಿ ಹೋದೆ. ಅಲ್ಲಿ ಹೋದ ಮೇಲೆ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ನನಗೆ ಪೇಸ್ ಎಸ್ ಗಿವನ್ ಮೀ ಸ್ಪೇಸ್ ಆ್ಯಂಡ್ ಪೀಸ್. ಒಬ್ಬ ವಿಜ್ಞಾನಿಗೆ ಏನು ಬೇಕು ಅಂಥ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ರು. ದೊಡ್ಡ ಲ್ಯಾಬ್ ಸಹ ಮಾಡಿಕೊಟ್ಟಿದ್ದಾರೆ. ಅವರನ್ನೆಲ್ಲ ನಾನು ನೆನೆಸ್ಪಿಸ್ಕೊಳ್ತೇನೆ. ಇವತ್ತು ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೇನೆಂದರೆ, ನಾನು ಸಾಧನೆ ಏನೂ ಮಾಡಲಿಕ್ಕಾಗೋದಿಲ್ಲ, ಸಮಾಜ ಸಾಧನೆ ಮಾಡಬೇಕು. ಸಮಾಜ ನಾವು ವಿ ಹ್ಯಾವ್ ಅಕೌಂಟಬಿಲಿಟಿ ಅಂತ ಹೇಳ್ತೇವೆ ನಾವು. ಅದನ್ನು ನಾವು ಸಮಾಜದಿಂದ ಏನನ್ನು ತಗೊಂಡಿದ್ದೇವೆ ಅನ್ನೋದನ್ನು ನಾನು ನೆನೆಸ್ಕೊಳ್ತೇನೆ. ನನ್ನಿಂದ ಒಬ್ಬಳಿಂದ ಖಂಡಿತ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರ ಈ ಸಮಾಜ, ನನ್ನ ವಿದ್ಯಾರ್ಥಿಗಳು, ನನ್ನ ಟೀಚರ್ಸು, ನನ್ನ ಪೇರೆಂಟ್ಸು, ಎಲ್ಲರ ಒಂದು ಕೊಡುಗೆ ನಾನಿವತ್ತು. ಅದಕ್ಕೆ ನಾವು ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕನ್ನುವಂಥ ಹಂಬಲ ಎಲ್ಲರಲ್ಲೂ ಇರಬೇಕು. ಯಾಕಂದರೆ ನಾವು ವ್ಯಕ್ತಿ ಉದ್ಧಾರ ಆಗ್ತದೆ, ಕರೆಕ್ಟ್. ವ್ಯಕ್ತಿಯ ಉದ್ಧಾರದ ಜೊತೆಗೆ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇತ್ತು. ಹಾಗೆ ನಾವು ಮಂಗಳ ಸೇವಾ ಟ್ರಸ್ಟ್ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆವು ನಾವು. ಆಗ ತ್ಯಾಗವನ್ನು ಆಗ ಗುರ್ತಾದದ್ದು. ಮಂಗಳ ಸೇವಾ ಟ್ರಸ್ಟಲ್ಲಿ ನಾವು ಸ್ವಲ್ಪ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೇವೆ. ಆಗದಿಂದ ನಮ್ಮ ತ್ಯಾಗಮ್ ಅಂದರೆ ಅವರದ್ದು ಸಮಾಜಕ್ಕೋಸ್ಕರ ಬಹಳ ತ್ಯಾಗ ಮಾಡುವಂಥ ವ್ಯಕ್ತಿತ್ವ ಅವರದ್ದು. ಹಾಗೆ ತ್ಯಾಗಮ್ ನಮ್ಮ ಜೊತೆಗೆ ಇದ್ದುಕೊಂಡು ನಾವು ಬಹಳ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಯಿತು. ಅದಕ್ಕೆ ತ್ಯಾಗಮಿಗೆ ದೊಡ್ಡ ಥ್ಯಾಂಕ್ಸ್. ಇವತ್ತಿನ ಈ ಅಸೆಗೋಳಿಯಲ್ಲಿ ನಾವು ಇಲ್ಲಿ ಬಂದು ನಾನು ಹೇಳಿದೆ, ಇಲ್ಲಿ ಒಂದು ಮಾತಿದೆ. ಏನು ಮಾತಿದೆ ಅಂದರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ. ಅಂದರೆ ಕುರುಕ್ಷೇತ್ರ ಅಂದರೆ ಕಾರ್ಯವನ್ನು ಮಾಡುವಂಥ ಕ್ಷೇತ್ರ. ಈಗ ಅಲ್ಲೆಲ್ಲ ಆಗಿ ನಾವು ಇಲ್ಲಿ ವಾಸ ಆಗಿರುವುದೆಲ್ಲಿ? ಈ ಅಸೆಗೋಳಿಯಲ್ಲಿ. ಈ ಅಸೆಗೋಳಿಯ ಜನತೆಗೆ ನಾವು ಏನೂ ಮಾಡದಿದ್ದರೆ, ನಾವು ಅವರಿಗೆ ಏನು, ನನ್ನ ಉದ್ಯೋಗದಲ್ಲಿ ಇದ್ದುಕೊಂಡು ಯಾರೆಲ್ಲ ಪಾಠ ಕಲಿಸೋದು ನಮ್ಮ ಧರ್ಮ, ಅದು ವೃತ್ತಿ. ಆದರೆ ಒಬ್ಬ ಟೀಚರ್ ಆದವ ಅದು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ಒಂದು ಮಗುವನ್ನು ನೀವು ಮೇಡಮ್ ಹೇಳಿದರು, ಮಗುವನ್ನು ನೀವು ಮನೆಯಲ್ಲಿ ನೋಡ್ಕೊಳ್ಬೇಕು. ಮಗು 9 ಗಂಟೆಯಿಂದ 4 ಗಂಟೆವರೆಗೆ ಶಾಲೆಯಲ್ಲಿ ಇರ್ತದೆ. ಶಾಲೆಯಲ್ಲಿ ಆ ಮಗು ಹೇಗಿರ್ತದೆ ಅನ್ನೋದಕ್ಕೆ ಎಲ್ಲದಕ್ಕೂ ಜವಾಬ್ದಾರಿ ಟೀಚರ್. ಒಬ್ಬ ಜವಾಬ್ದಾರಿಯುತ ಟೀಚರ್ ನಿಜವಾಗ್ಲೂ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡ್ರೆ ಆ ಸಮಾಜ ಉದ್ಧಾರ ಆಗುತ್ತೆ ಅಂತ ನಾನು ಯೋಚನೆ ಮಾಡಿ ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ. ಪುಲ್ಲು ಅವರ ಮಗಳು ನನ್ನ ಸ್ಟೂಡೆಂಟೇ. ಇಲ್ಲಿನ ಹೆಚ್ಚಿನ ಅಸೆಗೋಳಿ ಮಕ್ಕಳು ನನ್ನ ಸ್ಟೂಡೆಂಟ್ಸ್ ಆಗಿ PA ಕಾಲೇಜಲ್ಲಿದ್ದರು. ಈಗ ಸಹ ಕೆಲವರು ಇದ್ದಾರೆ. ಸೊ ನಮ್ಮದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಗೆ ನಾನು ಪ್ರೊಫೆಸರ್ ಆಗಿ ಹೋದ್ಮೇಲೆ ಅಲ್ಲಿ ನಮಗೆ ಕೆಲಸ ಅವರಿಗೆ ಮಾಡಿ ಕೊಡಲಿಕ್ಕೆ, ಅಂದರೆ ಕಂಪನಿ ಹತ್ರ ಮಾತಾಡಿ ನಮ್ಮ ಮಕ್ಕಳಿಗೆ ಇಂಟರ್ವ್ಯೂ ಕೊಡಿಸಿ, ಇಂಟರ್ವ್ಯೂಲಿ ಅವರೇ ಪರ್ಫಾರ್ಮ್ ಮಾಡಬೇಕು, ಅದನ್ನು ಕೊಡಿಸಿ ಅವರಿಗೆ ಕೆಲಸ ಆಗ್ತದೆ. ಇವತ್ತು ನಮ್ಮ ಹೆಸರೇಳಿ 4 ಮನೆಯಲ್ಲಿ ಕುಕ್ಕರ್ ಕೂಗ್ತದೆ ಅಂತ ನಾವು ಹೇಳ್ತಾ ಇರ್ತೇವೆ. ಈ ಥರ ಪ್ರತಿದಿನ ನಮ್ಮ ಬದುಕಲ್ಲಿ ಪ್ರತಿದಿನ ನಾವಿಬ್ಬರು ಗಂಡ ಹೆಂಡತಿ ಸ್ಟೂಡೆಂಟ್ಸಿಗೆ ಹೇಗೆ ಉಪಕಾರ ಮಾಡ್ಬೋದು, ಅವರನ್ನು ಯಾವ ಲೆವೆಲಿಗೆ ತಗೊಂಡು ಹೋಗ್ಬೋದು, ಇದರ ಮಾತು. ಮೊನ್ನೆ ನನ್ನ ಗಂಡನ ಅಂಡರ್ 39 PhD ಆಗಿದೆ. ನನ್ನ ಅಂಡರ್ 15 ಆಗಿದೆ, ಇನ್ನೂ 6 ಆಗ್ತದೆ, ಒಂದು 22 ಆಗ್ತದೆ. ನಾವು ಯಾವತ್ತು ನಮ್ಮ ಸ್ಟೂಡೆಂಟ್ಸನ್ನು ನಾವಿಬ್ಬರು ನಡ್ಕೊಂಡದ್ದು. ನಮಗೆ ಒಬ್ಬ ಮಗ ಇದ್ದಾನೆ, ಅವನು PhD ಮಾಡಿ ಅವನು ಕೆನಡಾದಲ್ಲಿದ್ದಾನೆ, ಅವನು ಚೆನ್ನಾಗಿ ಕಲ್ತಿದ್ದಾನೆ. ನಾವು ಯಾವಾಗಲೂ ನೆನೆಸಿದ್ದು ಏನಂದರೆ, ನಮಗೆ ಸ್ಟೂಡೆಂಟ್ಸ್ +1 ಅಂತ ಗುರುರಾಜ್ ಕರ್ಜಗಿ ಒಂದು ಮಾತು ಹೇಳ್ತಾರೆ. ಒಬ್ಬ ಟೀಚರ್ ಆದವ ಹೇಗಿರಬೇಕಂದ್ರೆ, ಎಟ್ಲೀಸ್ಟ್ ನಿಮ್ಮ ಮಕ್ಕಳಿಗಿಂತ 1 ಪಟ್ಟು ಹೆಚ್ಚು ನಿಮ್ಮ ಶಿಷ್ಯಂದಿರನ್ನು ನೀವು ಪ್ರೀತಿಸಿದರೆ ಮಾತ್ರ ನೀವು ಒಬ್ಬ ಟೀಚರ್ ಆಗಲಿಕ್ಕೆ ಅರ್ಹರು ಅಂತ. ಆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಬದುಕಿದವರು ನಾವು. ಸೊ ಆ ಪ್ರಿನ್ಸಿಪಲ್ ಇಟ್ಕೊಂಡು ಬದುಕಿದ್ದಕ್ಕೆ ಇವತ್ತು ಖುಷಿಯಾಗಿ ನಾನು ನಿವೃತ್ತಿ ಅಂದಿದ್ದೇನೆ. ನನಗೆ ಇನ್ನು ಇದೇನೋ ಮಾಡಬೇಕಿತ್ತು, ನಾನು ಹೀಗೆ ಆಗಬೇಕಿತ್ತು, ನಾನು ಪ್ರೊಫೆಸರ್ ಆಗಬೇಕಿತ್ತು, ಆಗಿದ್ದೇನೆ. ನಾನು ಇಷ್ಟು ಪೇಪರ್ಸ್ ಮಾಡಬೇಕಿತ್ತು, ಮಾಡಿ ಆಗಿದೆ. ನನಗಿಂಥ ಪ್ರಶಸ್ತಿ ಬರಬೇಕಿತ್ತು, ಬಂದಾಗಿದೆ. ಎಲ್ಲವೂ ಕೂಡ ಅದಕ್ಕೆ ಪ್ರಾಮಾಣಿಕವಾಗಿ ನೈತಿಕವಾಗಿ ಬಂದಂಥ ಎಲ್ಲ ಬಿರುದು ಬಾವಲಿಗಳು ಕೂಡ ನಾವು ನಿಸ್ವಾರ್ಥದಿಂದ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಒಂದು
ಕೆಲಸ ಇದೆಯಲ್ಲ ಅದರ ಪ್ರತಿಫಲ ಅಂತಲೇ ನಾನು ತಿಳ್ಕೊಳ್ದೆ. ದೇವರ ದಯೆ ಇತ್ತು. ಈ ಹಸೆಗುಳಿಯಲ್ಲಿ ನಾವು ಬಂದು 16 ವರ್ಷ ಆಯಿತು. ಮഞ്ഞനാಡಿ ದೇವರು ನಮಗೆ ಬಹಳ ಒಳ್ಳೆಯ ಜೀವನವನ್ನು ಅನುಗ್ರಹಿಸಿದ್ದಾರೆ. ಇಲ್ಲಿಯ ಈ ಅಯ್ಯಪ್ಪ ಭಜನಾ ಮಂದಿರವು ಇಲ್ಲಿಯ ಜನರ ಧಾರ್ಮಿಕ ಒಂದು ಮನೋಭಾವನೆಗೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ನನ್ನನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ದು ನನಗೆ ನನಗೆ ಅಲ್ಲಿ ತುಂಬ ಸನ್ಮಾನ ಆಗಿದೆ. ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಒಂದು ಅಜ್ಜಿ ಮುದುಕಿ ಇದ್ಲಂತೆ, 7 ಕೋಳಿ ತಿಂದು ನಾನು ಇವತ್ತು ಹೋಗ್ತೇನೆ ಅಂತ 7 ಕೋಳಿ ಪದಾರ್ಥ ತಿಂದಿದ್ದಾಳಂತೆ. ಹಾಗೆ ಅಲ್ಲಿ 4 ಕೋಳಿ ಆಗಿದೆ, ಇದು 5ನೇ ಕೋಳಿ ಆಯಿತು, ಇನ್ನೂ ಕೋಳಿಗಳು ಬಾಕಿ ಇವೆ. ಸೊ ಈ ಥರ ಅತ್ಯಂತ ಗೌರವದಿಂದ ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಸನ್ಮಾನಿಸಿದ್ದೀರಾ. ಈ ಸನ್ಮಾನಕ್ಕೆ ನಾನು ಏನು ಹೇಳಲಿ ಸರ್, ನಾನು ತುಂಬ ಕೃತಜ್ಞಳಾಗಿದ್ದೇನೆ. ಇನ್ನು ಇವತ್ತಿನ ನಮ್ಮ ತುಂಬ ಬಾಂಧವರು, ನನ್ನ ಕ್ವಾಜಾವ್ ಕಂಪನಿನ ನೆರೆಹೊರೆಯವರಿಂದನೇ ಭಜನೆ ಅಂತ ಹೇಳ್ಬೋದು. ಭಜನೆಯನ್ನು ತುಂಬ ನಾನು ಎಂಜಾಯ್ ಮಾಡಿದ್ದೇನೆ. ಈ ಅಯ್ಯಪ್ಪ ಅಂದರೆ ಏನು ಅಂತ ಹೇಳಿದರೆ, ಅಯ್ಯಪ್ಪ ಅಂದರೆ ಒಂದು ಗುರಿ. ನಮ್ಮ ಗುರಿ ಅಯ್ಯಪ್ಪ ಎಲ್ಲಿರುವುದು? ಶಬರಿಮಲೆಯಲ್ಲಿ ಮೇಲೆ ಇರುವುದು. ಅಲ್ಲಿಗೆ ಹೋಗೋದು ಸುಲಭ ಅಲ್ಲ ಅಂತ ಗೊತ್ತಿದೆ. ಆ ಹೋಗುವ ಈ ಪ್ರೋಗ್ರಾಮ್ನಲ್ಲಿ ಒಬ್ಬ ಭಕ್ತ ಹೇಗಿರಬೇಕು, ಅವನ ಎಂಥ ಶಿಸ್ತು, ಸಂಯಮ, ದೇಹದಾರ್ಢ್ಯ ಎಲ್ಲವೂ ಇದ್ದು ಆ ತುದಿಯನ್ನು ಏರಿದಾಗ ಸಿಗುವಂಥ ಒಂದು ಕೃತಾರ್ಥತೆ ಇದೆಯಲ್ಲ, ಆ ಕೃತಾರ್ಥತೆಯೇ ಭಕ್ತಿಯ ಪರಾಕಾಷ್ಠೆ. ಅದು ಭಕ್ತಿಯ ಪರಾಕಾಷ್ಠೆಯನ್ನು ಮುಕ್ತಿ. ಭಕ್ತಿಯಿಂದಲೇ ನೀವು ಕೇಳಿದ್ದೀರಿ, ಮೀರಾ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಥವಾ ಪುರಂದರದಾಸರ ಕೀರ್ತನೆಗಳನ್ನು ತುಂಬ ಹೇಳಿದ್ದೇವೆ ನಾವು ಕೂತ್ಕೊಂಡು. ನಾರಾಯಣಿಯವರು ನಾವು ನೋಡ್ತಿದ್ದೆವು, ನೀವು ಭಜನೆಗಳಲ್ಲಿ ಹೇಳಿದ್ದೀರಾ. ಯಾರೆಲ್ಲ ಭಕ್ತಿ ಅನ್ನೋದು ಅತ್ಯಂತ ಸುಲಭ ದಾರಿ ದೇವ್ರ ಹತ್ರ ಹೋಗಲಿಕ್ಕೆ. ನೀವು ಏನಿಲ್ಲ, ದೇವ್ರ ಹತ್ರ ನಿಮ್ಮ ಭಾಷೆಯಲ್ಲೇ ಮಾತಾಡಿ, ನಿಮ್ಮ ಭಕ್ತಿಯಲ್ಲೇ ಮಾತಾಡಿ, ದೇವರು ನಮಗೆ ಒಲಿತಾನೆ ಅಂತ ಒಂದು. ಮತ್ತು ಈಗ ನಿವೃತ್ತಿಯಾಗಿದೆ, ನಿವೃತ್ತಿಯಲ್ಲಿ ಪ್ರವೃತ್ತಿಗಳನ್ನು ವೃತ್ತಿ ಮಾಡಿ ಆಗಿದೆ. ಈಗ ಇನ್ನು ಪ್ರವೃತ್ತಿಯಲ್ಲಿ ಸ್ಪಿರಿಚುವಾಲಿಸಮ್ ನೋಡಿ. ನಾವು ಒಂದು ಸಣ್ಣ ಮಾತು ಹೇಳಿ ಮುಗಿಸ್ತೇನೆ. ನಾವು ಈ ಭೂಮಿ ಮೇಲೆ ಇದ್ದೇವೆ. ಭೂಮಿ ವಿಜ್ಞಾನಿಯಾಗಿ ನಾನು ಮಾತಾಡ್ತೇನೆ. ಭೂಮಿ ಸೌರಮಂಡಲದಲ್ಲಿದೆ. ಸೌರಮಂಡಲಕ್ಕೆ ನಾವು ಮಿಲ್ಕಿ ವೇ ಅಂತ ಹೇಳುವಂಥ ಕ್ಲಸ್ಟರ್, ಆಮೇಲೆ ಕ್ಲಸ್ಟರಿಂದ ಬ್ರಹ್ಮಾಂಡ ಆಗ್ತದೆ. ನಮಗೆ ಅಲ್ಲಿ ಏನು, ನಾವು ಎಲ್ಲಿವರೆಗೆ ಕ್ಲಸ್ಟರ್ವರೆಗೆ ಹೋಗ್ಬೋದು, ಮಿಲ್ಕಿ ವೇಗೆ ಹೋಗ್ಬೋದು. ಅಲ್ಲಿ ನಂತರ ನಮಗೆ ವಿಜ್ಞಾನದಲ್ಲೂ ಗೊತ್ತಿಲ್ಲ, ಬ್ರಹ್ಮಾಂಡ ಈಸ್ ಎವರ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳಿಬಿಟ್ಟು ಮುಗಿಸ್ತಾರೆ. ನಾವು ಇಲ್ಲಿಂದ ಭೂಮಿ ಮೇಲೆ ಇದ್ದೇವೆ. ನಾನೊಬ್ಬ ಮನುಷ್ಯ, ನನ್ನ ಮನುಷ್ಯನೊಳಗೆ ಅಣು ಇದೆ, ಅಣುಗಳ ಒಳಗೆ ಪರಮಾಣು ಇದೆ, ಪರಮಾಣುನ ಒಳಗೆ ಇಲೆಕ್ಟ್ರಾನು, ನ್ಯೂಟ್ರಾನು, ಅಲ್ಲಿ ಸಹ ನಮಗೆ ಏನು ಗೊತ್ತಿಲ್ಲ. ಹೈಸೆನ್ಬರ್ಗ್ ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಅಂತ ಒಂದಿದೆ. ಏನಂದರೆ ನ್ಯೂಕ್ಲಿಯಸ್ಸಿನ ಇಲೆಕ್ಟ್ರಾನನ್ನು ನೀವು ಹಿಡ್ಕೊಳ್ಳಿಕ್ಕೂ ಅದರ ವೇಗವನ್ನು ಕಂಡು ಹಿಡಿದ್ರೆ ನಿಮಗೆ ಅದು ಏನು ಅಂತ ಗೊತ್ತಾಗೋದಿಲ್ಲ. ಅದು ವೇಗ ಅಲ್ಲ, ಪಾರ್ಟಿಕಲ್ ಅಂದರೆ ವಸ್ತು ಅಂತ ಹೇಳಿದರೆ ನಿಮಗೆ ವೇಗ ಗೊತ್ತಾಗೋದಿಲ್ಲ. ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಅಂತೇಳಿ. ಹಾಗೆ ನಮಗೆ ಯಾವುದಿಲ್ಲ. ಈ ಜಗತ್ತಿನ ಆಯುಷ್ಯವನ್ನು ನಾವು ಹೇಳಿಸಿದರೆ, ಆಯುಷ್ಯವನ್ನು ಪರಿಗಣಿಸಿದರೆ ಇದಕ್ಕೆ ಎಷ್ಟೋ ದೊಡ್ಡ ಆಯುಷ್ಯ ಇದೆ. ನಾವೊಂದು 100 ವರ್ಷ ಬದುಕಿದರೆ ಏನೂ ಅಲ್ಲ ನಾವು. ಆದರೆ ನಾವು ಹೇಳುವುದೇನು, ಇಡೀ ಪ್ರಪಂಚ ನನ್ನ ಸುತ್ತುತ್ತಾ ಇದೆ ಅಂತ ಹೇಳ್ಕೊಂಡು ಬದುಕ್ತೇವೆ ನಾವು ಭಾಳ ತೃಣ ಮಾತ್ರರು. ನಮಗೆ ಏನೂ ಈ ಭೂಮಿಯಲ್ಲಿ ಏನೂ ಅಸ್ತಿತ್ವ ಇಲ್ಲದಷ್ಟು ಸಣ್ಣ ಟೈಮ್ ನಾವಿರ್ತೇವೆ. ಆದರೆ ಈ ಟೈಮನ್ನು ನಾವು ಸದುಪಯೋಗ ಪಡಿಸಿಕೊಂಡು ಇಂಥ ಭಕ್ತಿಯ ವಾತಾವರಣವನ್ನು ಕಲ್ಪಿಸಿಕೊಂಡು ನಾವು ಉತ್ತಮ ನಾಗರಿಕರಾಗಿ, ಉತ್ತಮ ಪ್ರಾಮಾಣಿಕ ಪ್ರಜೆಗಳಾಗಿ ಬದುಕಿದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಇರ್ತದೆ. ನಮಗೆ ಏನೋ ಸಮಾಜ ಕೊಟ್ಟಿದೆ, ಅದನ್ನು ವಾಪಸ್ ಕೊಡಲಿಕ್ಕೆ ಇಂಥ ಧಾರ್ಮಿಕ ದಾರಿಗಳು ಆ್ಯಂಡ್ ಇಲ್ಲಿರುವಂಥ ಎಲ್ಲ ರವಿರೈ ಇರ್ಬೋದು, ನಾಗವೇಣಿ ಶೆಟ್ಟಿ ಇರ್ಬೋದು, ಗಣೇಶ್ ಅವರು ಇರ್ಬೋದು, ಶ್ರೀನಿವಾಸ ಶೆಟ್ಟಿ ಫುಲ್ಲು ನನಗೆ ಗೊತ್ತಿದೆ ಅವರನ್ನು. ಎಲ್ಲರೂ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದೆ ಸರ್. ಅದಕ್ಕೆ ಹೇಳ್ತಾ ನನ್ನ ನೀವು ಕೊಟ್ಟ ಸನ್ಮಾನಕ್ಕಾಗಿ ತುಂಬ ಥ್ಯಾಂಕ್ಸ್. ನನಗೆ ಭಕ್ತಿಯಿಂದ ಮಾಡಿದಂಥ ಎಲ್ಲ ಪ್ರಾರ್ಥನೆಗಳು ನಮಗೆ ಶಕ್ತಿಯನ್ನು ಕೊಡಲಿ, ಅದರಿಂದ ಮುಕ್ತಿ ದೊರಕಲಿ ಅಂತ ಹೇಳಿ ನಾನು ಭಾಷಣವನ್ನು ನಿಲ್ಲಿಸ್ತೇನೆ. ಪ್ರೀತಿಯಿಂದ ಆಗಮಿಸಿ ಅತ್ಯುತ್ತಮವಾದಂಥ ಹಿತನುಡಿಗಳನ್ನಾಡಿದ್ರಿ. ವಂದನೆಗಳು. ಈಗ ಅಂತಿಮ ಹಂತದಲ್ಲಿ ಇದ್ದೇವೆ. ಅಧ್ಯಕ್ಷೀಯ ಭಾಷಣ. ಬಾಬಣ್ಣ ಜಾಸ್ತಿ ಮಾತಾಡೋದಿಲ್ಲ, ಖಂಡಿತ. ಬಾಬಣ್ಣ ಇದ್ರೇ ಆ ಕಾರ್ಯಕ್ರಮ ಚಂದ. ಬಾಬಣ್ಣ ಇಲ್ಲದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಈ ಊರಲ್ಲಿ. ಬಾಬಣ್ಣನಿಗೂ ಅಯ್ಯಪ್ಪನಿಗೂ ವಿಶೇಷವಾದ ಒಂದು ಅಭಿನವ ಸಂಬಂಧ ಕೂಡ ಇದೆ. ನಮ್ಮ ಜೀರ್ಣೋದ್ಧಾರದಿಂದ ನಾವು ನೆನಪು ಮಾಡುತ್ತೇವೆ ಬಾಬಣ್ಣನ. ನಮ್ಮ ಜೀರ್ಣೋದ್ಧಾರ ಆಗಬೇಕು ಅಂದರೆ ಆವಾಗ ಕರೆದು 10 ಗೋಣಿ ಸಿಮೆಂಟನ್ನು ಕಳಿಸ್ಕೊಟ್ರು. ನಾವು ಯಾವಾಗಲೂ ಶಿವಣ್ಣ ಶೆಟ್ಟಿಯವರು ಹೇಳ್ತಾರೆ, ಬಾಬಣ್ಣ ಆ ಟೈಮಲ್ಲಿ ಅಂಥ ಒಂದು ಸಹಾಯವನ್ನು ಮಾಡಿದವರು. ಯಾವ ದೇವಸ್ಥಾನ ಇರಲಿ ಅದಕ್ಕೆ ಸಂಪೂರ್ಣವಾಗಿ ನಮಗೆ ಸಹಕಾರ ಮಾಡ್ತಾ ನಮಗೆಲ್ಲರಿಗೂ
ಒಂದು ಮಾರ್ಗದರ್ಶನ ನೀಡಿದವರು ಬಾಬಣ್ಣ. ಅದ ನಂತರ ನಾವು ಹೀಗೆ ಜೀರ್ಣೋದ್ಧಾರಕ್ಕೆ ಮತ್ತೊಮ್ಮೆ ಹೋಗುವಾಗ 100 ಗೋಣಿ ಸಿಮೆಂಟನ್ನು 100 ಗೋಣಿ ಸಿಮೆಂಟನ್ನು ಕೊಟ್ಟು ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಲಿ ಅಂತೇಳಿ ನಮಗೆ ಆ ಸನ್ಮಾನದ ಸಂದರ್ಭದಲ್ಲಿ ಸಹಕಾರ ಮಾಡಿದರೆ ನಾವು ಎಂದಿಗೂ ಮರೀಲಿಕ್ಕಿಲ್ಲ ಬಾಬಣ್ಣ. ಇದೀಗ ಅಧ್ಯಕ್ಷೀಯ ಭಾಷಣಕ್ಕಾಗಿ ನೀವು ವೇದಿಕೆಯಲ್ಲಿ. ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಮರಣಸಹಾಯ ಸ್ಮರಣೆ ಮತ್ತೊಂದು ಗ್ರಾಮದ ಮಹಾವಿಷ್ಣು ದೇವರಿಗೆ ವಂದಿಸುವ ಒಂದು ಸ್ವಾಮಿಯೇ ಶರಣಮಯ್ಯಪ್ಪ, ಜೀವನಡೆ ಶರಣಂ ಅಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಮಂದಿರ ಸೇಗೊಳ್ಳಿ ಎಂದು ಬಾರಿ ಮಲ್ಲ ಕನಸು ಇಂಕಲ್ನ ಸೀನಣ್ಣನ ಸೀನಶೆಟ್ಟಿ ಎತ್ತೋ ವರ್ಷ ಶಬರಿಮಲೆ ಯಾತ್ರೆ ಪಾದಯಾತ್ರೆ ಮಲ್ತದೆ ಈ ಕ್ಷೇತ್ರಡು ಒಂಜಿ ಇನಿಕಾನಗ ಬಾರಿ ಮಲ್ಲ ಒಂಜಿ ಅಯ್ಯಪ್ಪ ಮಂದಿರ ಆದ ಈ ಕ್ಷೇತ್ರಡು ಬೆಳಗೊಂದುಂಡು. ಈ ಕ್ಷೇತ್ರಗೂ ನಮ ಅವ್ಯತೋ ಕ್ಷೇತ್ರ ಬತ್ತನಕ್ಲಿ ಈ ಜಾಗೆಗೆ ಎಂಗಲ್ನ ಏರು ಬುಂಡಲ ತ್ಯಾಗ ಮಾಸ್ಟರ್ ಗುರುಪುಜೇರಿ ಸೊಲ್ಮೆಲು ಬಾಬಣ್ಣ ವಿಶೇಷವಾದ ನಂಗೆ ಮಾತು ಗೊತ್ತಿದ್ದಿಲ್ಲಕ್ಕನೆ ಪ್ರತಿ ಸಂಕ್ರಮಣ ಅರೆ ಶಬರಿಮಲೆ ಪೋಂದುಳ್ಳರು ಪ್ರತಿ ಸಂಕ್ರಮಣ ಆತು ಶ್ರದ್ಧಾ ಭಕ್ತಿಡಾರು ಪೋಪೆರ್ನಾಂಡ ತೂಲೆ ಲೆಕ್ಕವಾಡ್ಲೆ ಅರೆ ಎತ್ ಶ್ರದ್ಧೆಟ್ ಅರೆ ದಿನ ನೊಕ್ಕೊಂದುಳ್ಳೇರು ಅಂಚಾದಿಪ್ಪನಾಗ ನಮ್ಮ ಈ ಸವೇತ ಸಭಾಧ್ಯಕ್ಷತೆ ವಹಿಸಿ ನಂಗೆ ಮಾರ್ಗದರ್ಶನ ಮಾಡ್ತಾನೆ ಹೆಂಚಿನ ಬಾಬಣ್ಣ ಇವರಿಗೆ ಸೊಲ್ಮೆ ಸಂದ ಒಂದು ಹೃತ್ಪೂರ್ವಕ ಕರತಾಳದ ಚಪ್ಪಾಳೆ ಇತ್ತೆ ಧನ್ಯವಾದ ಸಮರ್ಪಣೆ ಶಿವದ ರಾಮಕೃಷ್ಣ ಪಟ್ಟೋರಿ ಬೇರೆ ಧನ್ಯವಾದ ಸಮರ್ಪಣೆ ಮಾಡ್ತಿರಲಿಲ್ಲ. ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಮಂದಿರ ಸೇಗೊಳ್ಳಿ ಜತ ಸಂಧ್ಯಾ ಭಜನೆ ಸಂಕೀರ್ತನದ ಮುಪ್ಪಾದಿಂತ ಸಂಧ್ಯಾ ಭಜನೆ ಸಂಕೀರ್ತನದ ಇನ್ನು 25ಂತ ಈ ಸಭಾ ಕಾರ್ಯಕ್ರಮದ ಆಶೀರ್ವಚನ ಮಕ್ಕ ದೀಪ ಪ್ರಜ್ವಲನೆ ಮಲ್ತನ ವೆಂಕಟೇಶ್ ಭಟ್ ಅನುವಂಶದ ಮುಕ್ತಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಮೇರೆಗೆ ಧನ್ಯವಾದಗಳು. ಅಂಜನೆ ಇನ್ನಿತ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನ ಶ್ರೀ ಬಾಬು ಶಾಸ್ತ್ರಕಿನ್ಯ ಮೇರೆಗಳ ಧನ್ಯವಾದಗಳು. ಅಂಜನೆ ಇನ್ನಿತ ಈ ಕಾರ್ಯಕ್ರಮ ಪ್ರೊಫೆಸರ್ ಸರೋಜಿನಿ ಬಿಕೆ ನಿವೃತ್ತ ಪ್ರಾಧ್ಯಾಪಕರು ಮಂಗಳೂರು ವಿಶ್ವವಿದ್ಯಾಲಯ ಮೇರೆಗಳ ಧನ್ಯವಾದಗಳು. ಅಂಜನೆ ಕೊನದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹರಿಶ್ಚಂದ್ರ ಶೆಟ್ಟಿಗಾರ್ ಮೇರೆಗಳ ಧನ್ಯವಾದಗಳು. ಅಂಜನೆ ಗಿರೀಶ್ ಆಲ್ವ ಮೋರ್ಲಾ ಮೇರೆಗಳ ಧನ್ಯವಾದಗಳು. ಅಂಜನೆ ಅಖಿಲೇಶ್ ರೈ ಅಡ್ಯಾರು ಗೊತ್ತು ಮೇರೆಗಳ ಧನ್ಯವಾದ. ಅಂಜನೆ ಇನ್ನಿತ ಕಾರ್ಯಕ್ರಮ ಸರೋಜಿನಿಕೆ ಮೇರೆಗಳ ಧನ್ಯವಾದಗಳು. ಅಂಜನೆ ಇನ್ನಿತ ಈ ಸಭಾ ಕಾರ್ಯಕ್ರಮ ಬೈದನ ಶ್ರೀ ಆನಂದ ಪುಳ್ಳು ನಿವೃತ್ತ ಅಂಚೆ ನಿರ್ದೇಶಕರು ಅಸೇಗೋಲಿ ಅಂಚೆ ಶಾಖೆ ಮೇರೆಗಳ ಧನ್ಯವಾದಗಳು. ಅಂಜನೆ ನಮ್ಮ ಈ ಸಂಧ್ಯಾ ಭಜನಾ ಸಂಕೀರ್ತನದ ಅಧ್ಯಕ್ಷರಾಯಿನ ರವಿರಾಯ್ ಪಜೀರ್ ಮೇರೆಗಳ ಧನ್ಯವಾದ. ಅಂಜನೆ ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಾವೆಲ್ಸ್ ಟ್ರಸ್ಟ್ದ ಅಧ್ಯಕ್ಷರು ಆಯ್ನ ಶ್ರೀನಿವಾಸ್ ಶೆಟ್ಟಿ ಉಳ್ಳೇರ ಅರೆಗಳ ಧನ್ಯವಾದಗಳು. ಬತ್ತನ ಈ ಕಾರ್ಯಕ್ರಮಕ್ಕೂ ಮುಖ್ಯ ಅತಿಥಿ ಬತ್ತನ ಪ್ರಸನ್ನ ಶೆಟ್ಟಿ ಮೇರೆಗಳ ಧನ್ಯವಾದಗಳು. ಅಂಜನೆ ಬತ್ತನ ಮಾತಾ ಪರಂಜ್ಯೋತಿ ಮಾತೃ ಮಂಡಳಿ ಅಂಜನೆ ಬತ್ತನ ಮಾತ ಸರ್ವ ಸದಸ್ಯರಿಗಳ ಅಂಜನೆ ಇನಿ ಬತ್ತನ ಈ ಕಾರ್ಯಕ್ರಮ ಬತ್ತದ ಯಶಸ್ವಿ ಮತ್ತು ಕೊರನ ಮಾತುಗಳ ಧನ್ಯವಾದಗಳು. ಅಂಜನೆ ಮಾಧ್ಯಮ ಪ್ರಮುಖರಿಗೆ ಅಂಜನೆ ಇನಿ ದೀಪ ಪ್ರಜ್ವಲನೆ ಅಂಜನೆ ಅನ್ನದಾನ ಕೊರನ ಮಾತಾ ಸರ್ವೇರಿಗಳ ಧನ್ಯವಾದಗಳು. ಇನ್ನಿತ ಈ ಕಾರ್ಯಕ್ರಮ ಮುಕ್ತಾಯ ಮಂತೊಂದುಲ್ಲ.